ಭಾಷಣ ಮಾಡಿ ಅಭ್ಯಾಸ ಇರೋನಲ್ಲ, ಭಾಷಣ ಮಾಡಿ ಗೊತ್ತೇ. ಇದು 28 ವರ್ಷಕ್ಕೆ ಮೊದಲು ಟೈಮ್ಸ್ ಆಫ್ ಇಂಡಿಯಾ ಪೇಪರ್ನಲ್ಲಿ ನನ್ನ 800 ಕಾರ್ನಲ್ಲಿ 12 ಮಕ್ಕಳನ್ನು, ಒಂದು ಟೀಚರನ್ನು, ಒಂದು ಟೆಂಪ್ ಆಕ್ಸಿಡೆಂಟ್ ಆದವಾಗ ಹಾಕ್ಕೊಂಡು ಬೆಳ್ತಂಗಡಿ ಗೌರ್ಮೆಂಟ್ ಆಸ್ಪತ್ರೆ ಬಂದಾಗ 1 ಮ್ಯಾನ್ ಆ್ಯಂಬುಲೆನ್ಸ್ ಅಂತ ಹೆಸರು ಕೊಟ್ಟು ಪೇಪರಲ್ಲಿ ಫೋಟೋ ಹಾಕಿ ಒಂದು ಲುಂಗಿ ಒಂದು ಶರ್ಟ್ ಇಟ್ಕೊಂಡು ಮಕ್ಕಳನ್ನು ತಂದಿದ್ದೆ. ಆ ಮಕ್ಕಳೆಲ್ಲ ಅಡ್ಮಿಟ್ ಮಾಡಿದೆ. ಇವರು ಹೊರಗೆ ಬಂದು ನನ್ನೊಂದು ಫೋಟೋ ತೆಗೆದು ಒಂದು ಪೇಪರ್ ಸ್ಟೇಟ್ಮೆಂಟ್ ಆಗಿದ್ದಾರೆ. ಬಟ್ ಇದು ಪೇಪರಲ್ಲಿ ಬರ್ತದೆ, ನಮ್ಮ ಹೆಸರು ಬರ್ತದೆ, ಫೋಟೋ ಬರ್ತದೆ ಅಂತ ಹೇಳುವಂಥ ಆವಾಗ ಅಂಥ ಒಂದು ಇದಿಲ್ಲ, ಜ್ಞಾನ, ಒಂದು ಸಂತೋಷ ಏನಿಲ್ಲ. ನಾವು ಈ ಕೆಲಸ ಮಾಡಿದ್ದೇವಲ್ವ ಅಂತ ಹೇಳುವಂಥದ್ದು ಮಾತ್ರ ಸಂತೋಷ ಇತ್ತು. ಯಾವತ್ತು ಆಕ್ಸಿಡೆಂಟ್ ಆದವಾಗ ಯಾರನ್ನು ತಗೊಂಡೋಗಿ ಆಸ್ಪತ್ರೆ ಆಗ್ತೇವೆ, ಸುಮಾರು ಜನ ಈಗ ಪತ್ರಿಕಾ ಉದ್ಯಮದವರು ಕೇಳ್ತಾರೆ, ನೀವು ಪೇಷಂಟನ್ನು ಆಸ್ಪತ್ರೆಗೆ ತಗೊಂಡೋಗೋ ಫೋಟೋ ಉಂಟು ಅಂತೇಳಿ. ನಾನಲ್ಲಿ ಪೋಸ್ ಕೊಡ್ಲಿಕ್ಕೆ, ಫೋಟೋ ತೆಗಿಸ್ಲಿಕ್ಕೆ, ಸಂತೋಷ ಪಡ್ಲಿಕ್ಕೆ ಪಬ್ಲಿಕ್ ಸಿಟಿಗೆ ಹೋಗೋದಲ್ಲ. ನನ್ನಂಥ ಒಂದು ಜೀವ ಅಲ್ಲಿ ಫಿಟ್ಟಾಗಿದೆ. ಡಾಕ್ಟರ್ ಹೇಳ್ತಾರೆ ಅರ್ಧ ಗಂಟೆ ಮೊದಲು ತಂದಿದ್ರೆ ಅವರು ಉಳಿತಾ ಇತ್ತು, ಈಗ ಅವರು ತೀರೋದ್ರು ಅಂತ. ಅದಕ್ಕೆ ಎಷ್ಟು ಬೇಗ ಆಸ್ಪತ್ರೆಗೆ ತಲುಪಿಸ್ಲಿಕ್ಕೆ ಆಗುತ್ತೆ. ಅಲ್ಲದೆ ಆವತ್ತಿನ ಪರಿಸ್ಥಿತಿಯಲ್ಲಿ ಆ್ಯಂಬುಲೆನ್ಸ್ ಎಲ್ಲಿ ಇಲ್ಲ. ಯಾರ್ದಾದ್ರೂ ಪ್ರೈವೇಟ್ ಕಾರಲ್ಲಿ ಆಗಲಿ, ಯಾವುದಾದ್ರೂ ಹೋಗೋ ವೆಹಿಕಲ್ಸಲ್ಲಿ ಆಗಲಿ ಹಾಕ್ಕೊಂಡೋಗಿ ಆಸ್ಪತ್ರೆ ಅಡ್ಮಿಟ್ ಮಾಡೋದು, ಅಂಥ ಪರಿಸ್ಥಿತಿ ಇತ್ತು. ಆದರೆ ಈ ಕಷ್ಟ ಬರ್ತದೆ ಅಂತೇಳಿ ನಾವು ಯಾವತ್ತೂ ಹಿಂಜರಿಗಿದವರಲ್ಲ. 1989ರಲ್ಲಿ ಬಳ್ಳಾರಿಯಿಂದ ಒಂದು ಬಸ್ಸು ಚಾರ್ಮಾಡಿ ಘಾಟಿಯಲ್ಲಿ ಅಪಘಾತಗೀಡಾಯಿತು. 5 ಜನ ತೀರೋದ್ರು, 45 ಜನರಿಗೆ ಪೆಟ್ಟಾಯಿತು. ಅಲ್ಲಿಂದ ಬಂದದ್ದನ್ನು, ಇಲ್ಲಿಂದ ಹೋದ ಒಂದು ಲಾರಿಯನ್ನು ತಿರುಗಿಸ್ಕೊಂಡು ಬಂದು ಹೇಳಿದ್ದೆ ಅಲ್ಲಿ ಒಂದು ಬಸ್ ಬಿದ್ದಿದೆ ಅಂತೇಳಿ. ರೋಡಲ್ಲಿ ಬರೋರಿಗೆ ಹೋಗ್ಲಿಕ್ಕೆ ಒಬ್ರಿಗೆ ಯಾರಿಗೆ ಗೊತ್ತಾಗಿ ಮತ್ತೆ ನಾವು ಇಲ್ಲಿಂದ ಒಂದು 5-6 ಜನ ಕರ್ಕೊಂಡೋಗಿ ಅಲ್ಲಿ ಲಾರಿ ಅಡ್ಡ ಇಟ್ಟದ್ದು, ರೋಡಿಗೆ ಬರೋ ಹೋಗೋ ರೋಡಿಗೆ ಅಡ್ಡ ಇಟ್ಟು ಎಲ್ಲರನ್ನು ಹೊಂಡಕ್ಕೆ ಇಳಿಸಿದ್ದು. ಒಂದೊಂದು ಉಟ್ಟ ಲುಂಗಿಯನ್ನೇ ಬಿಚ್ಚಿ ಕೆಳಗೆ ಹಾಕಿ ಒಬ್ಬೊಬ್ಬರನ್ನು ಹಾಕಿ 4 ಜನ ಇದ್ದು ಕ್ರಾಸ್ ಆಗಿ ರೋಡಿಂದ ಮೇಲೆ ಹತ್ಕೊಂಡು ಬಂದಿದ್ದು. ಬಂದು ಎಲ್ಲರನ್ನು ಹೋಗುವ ಗಾಡಿಯಲ್ಲಿ, ಇದು ಎಂಥದ್ದು ತರಕಾರಿ ಹೋಗೋ ಗಾಡಿಯಲ್ಲಿ, ಬೇರೆ ಗಾಡಿಯಲ್ಲಿ 4 ಜನರನ್ನಾಗಿ ಬೆಳ್ತಂಗಡಿ ಗೌರ್ಮೆಂಟ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಆಯಿತು. ಆವತ್ತು ಗಗನ್ದೀಪ್ ಅಂತೇಳಿ ASP ಅವರು ಪುತ್ತೂರಲ್ಲಿ ASP ಆಗಿದ್ದರು, 𝐾𝐝 SP ಇದ್ದರು ಮಂಗಳೂರಲ್ಲಿ, ರೇವೆನ್ಸ್ ಇದ್ದ DIG ಇದ್ದರು. ಇವರೆಲ್ಲ ಆಫೀಸರ್ಸ್ ಬೆಳಗ್ಗೆ 6 ಗಂಟೆಗೆ ಅಲ್ಲಿ ಬಂದಿದ್ದಾರೆ. ಆವಾಗ ನಾವು ಇವರನ್ನೆಲ್ಲ ಆಸ್ಪತ್ರೆಗೆ ಹಾಕಿ 5 ಜನ ಸೀರಿಯಸ್ ಇದ್ದವರನ್ನು ವಸಂತ ಬಂಗೇರಿ ML ಇದ್ದರು, ಅವ್ರ ಹತ್ರ ಹೇಳಿ ಗೌರ್ಮೆಂಟ್ ಬಸ್ ತರಿಸಿ ಆ ಬಸ್ಸಲ್ಲಿ ಮಂಗಳೂರು ಆಸ್ಪತ್ರೆಗೆ ಕಳಿಸಿದ್ದಾರೆ. ಇದೆಲ್ಲ ಆಗಿ ನಾವು ರಿಟರ್ನ್ ಬೆಳ್ತಂಗಡಿಯಿಂದ ಚಾರ್ಮಾಡಿಗೆ ಹೋಗ್ಲಿಕ್ಕೆ ಬಸ್ ಲಾರಿ ಒಳಗೆ ಕೂತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಇವರೆಲ್ಲ ಹೇತಿದ್ರು, ಏನೆಲ್ಲ ಆಗಿತ್ತು ಇವ್ರದ್ದು, ಅದರಲ್ಲಿ ನಮ್ಮ ಕೈ ಕಾಲು ಬಟ್ಟೆಯಲ್ಲಿ ಆಗಿದೆ. ಆದರೂ ನಾವು, ನನ್ನ 3 ಜನ ಕೆಲಸಗಾರರು ಇಷ್ಟುಬಂತ ಒಬ್ಬರಿದ್ರು, ಅವರು ತೀರೋದ್ರು. ನಾವೆಲ್ಲ ಚಾರ್ಮಾಡಿ ಹೋಗಿ ಸ್ನಾನ ಮಾಡಿ ಮತ್ತೆ ಗಾಡಿ ಹತ್ರ ಹೋಗಿ ಈ ಹೆಣ 5 ಜನ ಇದ್ದದ್ದನ್ನು ರೋಡಲ್ಲಿ ಲಾರಿ ನಿಲ್ಲಿಸಿ ಅದಕ್ಕೆ ರೋಪ್ ಹಾಕಿ ಕಟ್ಟಿ ಅದನ್ನು 105 ಫೀಟ್ ಹೊಂಡದಲ್ಲಿ ಮತ್ತೆ ಈ ಹೆಣವನ್ನೆಲ್ಲ ಎತ್ತಿ ಸೈಡ್ ಮಾಡಿದ್ದು. 5 ಹೆಣ ಅದರ ಅಡಿಯಲ್ಲಿ ಇತ್ತು. ಇದು ನಿಮ್ಮ ಹತ್ರ ನಾನು ಮಾಡಿದ್ದೇನೆ ಅಂತ ಹೇಳುವಂತೂ ನನ್ನನ್ನು ಕೊಚ್ಚಿಕೊಳ್ಳಿಕ್ಕೆ, ನನ್ನನ್ನು ಇದೇ ಹೇಳಲಿಕ್ಕೆ ಹೇಳೋದಲ್ಲ. ಇಂಥ ಕಷ್ಟ ಸಿಕ್ಕಿದರೆ ಅದು ಮಾಡುವಾಗ ನಮಗೆ ಭಾಳ ಸಂತೋಷ ಆಗುತ್ತೆ. ಯಾಕೆ ಅಂತ ಹೇಳಿದರೆ ಇನ್ನೊಬ್ಬರಿಗೆ ನಾವು ಸಹಾಯ ಮಾಡಿದ ಒಂದು ಹೆಮ್ಮೆ ನಮ್ಮ ಹತ್ರ ಇರುತ್ತೆ. ಅವಾಗ ಹೇಳಿದ್ರು, 2 ಟ್ರಕ್ ಚಾಲಕರನ್ನು ಉಳಿಸಿದ ಸಂದರ್ಭದಲ್ಲಿ ತಾಯಿ ಹೇಳಿದ್ರು ಅಂತ ಹೇಳಿ. ಜಾವಲ ಕೊಟ್ಟಿಗೆರ ಹತ್ರ ಜಾವಲ ಸಿಂಡಿಕೇಟ್ ಬ್ಯಾಂಕ್ ಅಂತ ಇದೆ, ಅಲ್ಲಿ ಅವರು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ದರು ಒಬ್ಬರು. ಅವರ ಮಗ 3 ಸಲ PUCಯಲ್ಲಿ ಫೈಲ್ ಆದ. ಅವನಿಗೆ ಇನ್ನು ವಿದ್ಯಾಭ್ಯಾಸ ಬೇಡ ಅಂತೇಳಿ ಅವರ ಮನೆಯನ್ನೇ ಅವರ ಆ ಬ್ಯಾಂಕಿಗೆ ಸಾಲ ಆಗಿಟ್ಟು ಒಂದು ಟ್ರಕ್ ತಗೊಂಡು ಹೋಗೋದು. ಅವರು ಚಿಕ್ಕಮಗಳೂರಲ್ಲಿ ಬಾಡಿಗಿಟ್ಟು ಇವನಿಗೆ ಉದ್ಯೋಗ ಆಗಲಿ ಅಂತೇಳಿ. ಇವರು ಹೋಗುವಾಗ ಚಾರ್ಮಾಡಿ ಘಾಟಿಯಲ್ಲಿ ಅಪಘಾತಕ್ಕೀಡಾಯಿತು. ಟ್ರಕ್ ಇಬ್ಬರು ಕೆಳಗೆ ಬಿದ್ದರು. ಕಗ್ಗಂಜನೊಬ್ಬ ಡ್ರೈವರ್ ಅನ್ನಿ ಅಂತೇಳಿ ಟಿಂಬರ್ದಲ್ಲಿಗೆ ಒಂದು ಖಾಲಿ ಗಾಡಿ, ಅವನು ಹೋಗಿ ತಿರುಗಿಸ್ಕೊಂಡು ಬಂದ. ಅಲ್ಲಿ ಒಂದು ಟ್ರಕ್ ಬಿದ್ದಿದೆ, ಇಬ್ಬರು ತೀರೋಗಿದ್ದಾರೆ, ರೋಡ್ ಬ್ಲಾಕ್ ಇದೆ ಅಂತೆ. ಅಲ್ಲಿ ಒಂದು ಜೀಪ್ನವನಿಗೆ ಫೋನ್ ಮಾಡಿದ್ದೆ, ನಾನು ಆ ಪ್ಲೇಸಿಗೆ ಹೋದೆ. ನಾನಲ್ಲಿ ಹೋಗುವಾಗ ಜೀಪ್ನವನಲ್ಲಿ ಬಂದಿದ್ದಾನೆ, ಲ್ಯಾಂಡ್ ಫೋನ್, ಅವಾಗ ಮೊಬೈಲ್ ಇಲ್ಲ. ಅವನು ಇವ್ರನ್ನಿಬ್ಬರನ್ನ ಎತ್ಕೊಂಡು ಹಾಕಿದೆ. ಇವರು ಒಂದು ಬ್ಯಾಗ್ ಇತ್ತು, ಅದನ್ನು ಕೈಯಲ್ಲಿ ಇಲ್ಲಿ ಕೆಳಗೆ ಜೀಪಲ್ಲಿ ಇಟ್ಕೊಂಡೆ, ನೀವು ಟ್ರಕ್ ಎತ್ತಿ ಸೈಡ್ ಮಾಡಿ ಹೋಗಿ ಅಂತ ಕಳಿಸಿದವರು. ನಾನು ಇವರನ್ನು ತಗೊಂಡು ಬಂದೆ ಬೆಳ್ತಂಗಡಿ ಗೌರ್ಮೆಂಟ್ ಆಸ್ಪತ್ರೆಗೆ. ಅಲ್ಲಿ ಬರುವಾಗ PG ಭಟ್ರು ಡಾಕ್ಟರ್ ಇದ್ರು. ಅವ್ರು ಹೇಳಿದರು, ಇವರು ಅನ್ಕಾನ್ಸಿಯಸ್ ಆಗಿದ್ದಾರೆ, ಇವರು ಕುಡಿದಾಗಿದ್ದ, ತಲೆಗೆ ಪೆಟ್ಟಾಗಿ ಆಗಿದ್ದ, ಏನೋ ನನಗೆ ಈಗ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವರನ್ನು ಮಂಗಳೂರು ತಗೊಂಡು ಹೋಗ್ಬೇಕು ಅಂತ. ಯಾವುದ್ರಲ್ಲಿ ತಗೊಂಡು ಹೋಗೋದು? ಆ್ಯಂಬುಲೆನ್ಸ್ ಇಲ್ಲ, ಬಾಡಿಗೆಗೂ ಇಲ್ಲ, ಅಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಇಲ್ಲ. ಅಲ್ಲೊಂದು ವಾಸ್ಪೂಜಾರಿ ಅಂತ ಒಂದು ಅಂಬಾಸಡರ್ ಕಾರು ಡೈಲಿ ಮಂಗಳೂರಿಗೆ ಟೂರಿಸ್ಟ್ ಹೊಡಿತಾ ಇದ್ರು. ಅವ್ರನ್ನ ಹೋಗಿ ಎಬ್ಬಿಸಿ 4 ಗಂಟೆಗೆ ಕಾರಲ್ಲಿ ಹಾಕೊಂಡು ಮಂಗಳೂರು ವೆನ್ಲಾಕ್ ಆಸ್ಪತ್ರೆ ಬಂತು. ಬೆಳಗ್ಗೆ 5:15 ಗಂಟೆ ಆಯಿತು. ಅವರು ಒಳಗೆ ಕೊಟ್ಟು ಅವ್ರು ಸ್ಕ್ಯಾನಿಂಗ್ ಮಾಡಿದ್ದು. ಮಧ್ಯಾಹ್ನ 11 ಗಂಟೆ ಆಗುವಾಗ ಹೊರಗೆ ಬಂದು ಹೇಳಿದರು, ಅನ್ಕಾನ್ಸಿಯಸ್ ಆಗಿದ್ದಾರೆ, ಅಡ್ಮಿಟ್ ಮಾಡ್ತೇವೆ, ಕಾನ್ಸಿಯಸ್ ಬಂದ ಮೇಲೆ ಎಲ್ಲ ಕೆಲಸ ಮಾಡ್ಬೋದು, ಅಷ್ಟವರೆಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ. ಇವರು ಯಾರಿಗೆ ತಿಳಿಸೋದು? ಇವರು ಯಾರು? ಈ ಟ್ರಕ್ ತಗೊಂಡೋಗೋರು ಯಾರಂತ ಯಾರಿಗೂ ಗೊತ್ತಿಲ್ಲ. ಮತ್ತು ಈಗದಷ್ಟು ಟೆಕ್ನಿಕಲ್ ವಿದ್ಯಾಭ್ಯಾಸ ಏನಿಲ್ಲಲ್ಲ. ಮತ್ತು ಐಡಿಯಾ ಹೋಯಿತು, ಅರವಿಂದ್ ಶೋರೂಮಲ್ಲಿ ಡೆಲಿವರಿ ತಗೊಂಡಿದ್ದಾರಲ್ಲ, ಅಲ್ಲಿ ಅಡ್ರೆಸ್ ಸಿಗ್ಬೋದು ಅಂತ ಅಲ್ಲಿ ಕೇಳಿದ್ರು. ಅವ್ರು ಅಡ್ರೆಸ್ ಕೊಟ್ಟರು. ಇದೆಲ್ಲ ಆಗುವಾಗ ಸಾಯಂಕಾಲ ಮಧ್ಯಾಹ್ನ 2 ಗಂಟೆ ಆಯಿತು. ಒಬ್ಬನನ್ನು ಚಿಕ್ಕಮಗಳೂರಿಗೆ ಕಳಿಸಿದ್ದು ಬಸ್ಸಲ್ಲಿ, ಕಾರ್ ಮಾಡಿ ಕಳಿಸಲಿಲ್ಲ.
53,000 ರೂಪಾಯಿ ಸೂಟ್ ಕೇಸಲ್ಲಿತ್ತು. ಇವರದ್ದು ಆವಾಗ 1989ರಲ್ಲಿ 53,000 ರೂಪಾಯಿ ಸೂಟ್ ಕೇಸಲ್ಲಿ ಉಂಟು. ಅದರದ್ದೊಂದು ರೂಪಾಯಿ ತೆಗೀಲಿಲ್ಲ. ನಾನು ಹಣ ಕೊಟ್ಟು ಬಂದು ಕಳಿಸಿ ಚಿಕ್ಕಮಗಳೂರು. ಅವನಲ್ಲಿ ಅವರನ್ನೆಲ್ಲ ಹುಡುಕಿ ಹಿಡಿದು ಅವರನ್ನೆಲ್ಲ ಮನೆಯವ್ರನ್ನ ಇದು ಮಾಡುವಾಗ ರಾತ್ರಿ 12 ಗಂಟೆ ಆಯಿತು. ಮರುದಿವಸ ಬೆಳಗ್ಗೆ ಬಸ್ಸಲ್ಲಿ ಬಂದರು. ಇಲ್ಲಿ ಬರುವಾಗ 12 ಗಂಟೆ ಮಧ್ಯಾಹ್ನ. ನಿನ್ನೆ ಬೆಳಗ್ಗೆ ಬಂದವರು ಇವತ್ತು ಮಧ್ಯಾಹ್ನ 12 ಗಂಟೆ ಆಯಿತು. ನಮ್ಮ ಪರಿಸ್ಥಿತಿ ಇಬ್ಬರು ಇದ್ದೇವೆ ನಾವು ಇಲ್ಲಿ. ಸ್ಥಾನ ಇಲ್ಲ, ಊಟ ಇಲ್ಲ, ಮಲಗಿಲ್ಲ, ಏನೂ ಇಲ್ಲ. ಊಟ ಹೋಟ್ಲಲ್ಲಿ ಸಿಗ್ತಾ ಇಲ್ಲ, ತಾಜ್ ಮಹಲಲ್ಲಿ ಸಿಗ್ತಾ ಇತ್ತು. ಏನು ಮಾಡೋದು? 12 ಗಂಟೆ ಬಂದವಾಗ ಎಲ್ಲ ಇವರ ಹತ್ರ ಹೇಳಿ ನಾವು ಹೊರಡುವಾಗ ಇವರು ಕೂಗ್ಲಿಕ್ಕೆ ಶುರು ಮಾಡಿದರು. ಇವರು ಸಂಬಂಧಿಕರು ಯಾರು ಬರಲಿಲ್ಲ. 2 ಮಕ್ಕಳು, ಒಂದು ತಾಯಿ ಮಾತ್ರ. ಅದರಲ್ಲಿ ಒಬ್ಬ ಮಗ ಇದ್ದಾನೆ ಈಗ ಮಂಗಳೂರು BMW ಶೋರೂಮಲ್ಲಿ ಫೋರ್ಮ್ಯಾನ್ ಆಗಿದ್ದಾನೆ. ಮೊದಲು ಇಲ್ಲಿ ರೊನಾಲ್ಡ್ ಶೋರೂಮಲ್ಲಿ ಇದ್ದ, ಈಗ ಅಲ್ಲಿದ್ದಾನೆ. ಮೊನ್ನೆನೂ ಬಂದು ಮಾತಾಡ್ಕೊಂಡು ಹೋದ. ಏನು ಮಾಡೋದಂತೆ. ಮತ್ತು ಆವತ್ತು ಇವರ ಹತ್ರ ರಾತ್ರಿ ಎಲ್ಲ ನಿಂತು ಮರುದಿವಸ ಬೆಳಗ್ಗೆ ಆಗುವಾಗ ಈ ಹಣ ಎಲ್ಲ ಇವರ ಹತ್ರ ಕೊಟ್ಟು ನಾವು ನಮ್ಮ ಊರಿಗೆ ಹೋಗಿ ಇವರ ಟ್ರಕ್ಕಲ್ಲಿ ಹೊಂಡದಲ್ಲಿ ಇದ್ದದನ್ನು ತೆಗೆದು ಪೊಲೀಸ್ ಸ್ಟೇಷನಲ್ಲಿ ಇಟ್ಟು ನಾವು ನಮ್ಮ ಕೆಲಸ ಮುಗಿತು. ಮತ್ತು ಇಲ್ಲಿ ಎಂಕ್ವೈರಿ ಮಾಡಲಿಕ್ಕೆ ನಾವು ಬರಲಿಲ್ಲ, ಆಸ್ಪತ್ರೆಯಲ್ಲಿ ಅಲ್ಲ. 15 ದಿವಸದ ನಂತರ ಇವರು ಊರಿಗೆ ಹೋಗುವಾಗ ಕಾರ್ ಮಾಡಿಕೊಂಡು ಹುಷಾರಾಗಿ ಊರಿಗೆ ಹೋಗುವಾಗ ಸ್ವಲ್ಪ ಅನ್ನ ತಂದು ನಮ್ಮ ತಾಯಿ ಕಾಲಡಿಯಲ್ಲಿಟ್ಟು ನಿಮ್ಮ ಮಗ ನಮ್ಮ ಮಾಂಗಲ್ಯ ಉಳಿಸಿದಂತ ಕಣ್ಣೀರು ತೆಗೆದು. ಆ ಕಣ್ಣೀರು ಇವತ್ತಿಗೂ ನಮ್ಮ ಕಣ್ಣಲ್ಲಿ ನೀರು ಬರ್ತದೆ. ನಮ್ಮ ತಾಯಿ ಇದ್ದರು, ಅವರಿಗೆ ಅಷ್ಟು ವಿದ್ಯಾಭ್ಯಾಸ ಇಲ್ಲ, ಗದ್ದೆ ಕೆಲಸ ಮಾಡ್ತಾ ಇದ್ದವರು. ನಾವು ಹೋಟ್ಲ್ ಮಾಡಿದ ಮತ್ತೆ ನಮ್ಮ ಹತ್ತಿಗೆ ಇದ್ದರು. ಅವ್ರು ಹೇಳಿದ್ರು, ನಿನಗೆ ಒಂದು ದಿವಸ ಪೊಲೀಸ್ ಸ್ಟೇಷನ್ ಹೋಗ್ಲಿಕ್ಕೆ ತೊಂದರೆ ಆಗ್ಬೋದು, ಕೋರ್ಟಿಗೆ ಹೋಗ್ಲಿಕ್ಕೆ ತೊಂದರೆ ಆಗ್ಬೋದು, ಒಂದು ದಿವಸ ಸಾಕ್ಷಿ ಹೇಳ್ಬೇಕಾಗ್ಬೋದು, ಆದರೂ ನಿನಗೆ ಒಂದು ದಿವಸ ನಿದ್ದೆ ಬಿಟ್ಟರು ಕೂಡ ಈ ಕೆಲಸ, ದೇವರ ಕೆಲಸ ಇದು ಮಾಡಬೇಕು ಮಗ ಅಂತ ಬೆಂತಟ್ಟಿದ್ದಾರೆ. ಆವತ್ತಿಂದ ಇವತ್ತುವರೆಗೂ 3 ಗಂಟೆ ರಾತ್ರಿ ಆಗಲಿ 4 ಗಂಟೆ ರಾತ್ರಿ ಆಗಲಿ ಫೋನ್ ಬಂದ ತಕ್ಷಣ ಅವರನ್ನೆಲ್ಲ ಎತ್ಕೊಂಡು ಬರ್ತೇವೆ ಅಂತಲ್ಲ, ಒಂದ್ಸಲ ಅವರನ್ನು ಆಸ್ಪತ್ರೆಗೆ ಹಾಕಿ ರೋಡ್ ಕ್ಲಿಯರ್ ಮಾಡಿಬಿಡ್ತೇವೆ ಅಂಥ ಕೆಲಸ ಈಗಲೂ ಮಾಡ್ತಾ ಇದ್ದೇವೆ. ಮೊನ್ನೆ ಒಂದು 6 ತಿಂಗಳ ಮೊದಲು ಒಂದು ಶಿವಮೊಗ್ಗದಿಂದ ಬಂದವ್ರದ್ದು ಕಾರ್ ಆಕ್ಸಿಡೆಂಟ್ ಆಯಿತು. ಸಡನ್ ನಾನು ನನ್ನ ಮಗ ಹೋದಲ್ಲಿ ಕಾರ್ ತಗೊಂಡು ಹೋಗಿ ಅವಮ್ಮ ಪೆಟ್ಟಾಗಿದೆ. ಆ ಅಮ್ಮನನ್ನು ಎತ್ತಿ ಹಾಕಲಿಕ್ಕೆ ಮುಟ್ಲಿಕ್ಕೆ ಬಿಡೋದಿಲ್ಲ ಅಮ್ಮ. ಆ ಅಮ್ಮನ ಜೀವ ಮುಟ್ಲಿಕ್ಕೆ ಅಮ್ಮ ಬಿಡೋದಿಲ್ಲ. ನಾ ಹೇಳಿದೆ, ನೋಡಮ್ಮ, ನೀನು ನನ್ನ ಮಗಳು ಅಲ್ಲದ ನನ್ನ ತಂಗಿ, ನೀನು ನಿನ್ನ ಕೈಯಲ್ಲಿ ನನ್ನ ಗುತ್ತಿಗೆ ಕಟ್ಟಿ ಇಟ್ಕೊ, ನಾ ಎತ್ತಿ ಕಾರಿಗೆ ಹಾಕ್ತೇನೆ. ನೀ ಅದು ಮಾಡಲಿಲ್ಲ, ಅದನ್ನು ನಿನ್ನ ಎತ್ತಿ ಹಾಕ್ಲಿಕ್ಕೆ ಆಗೋದಿಲ್ಲ ಅಂತ ಮತ್ತೆ ಎತ್ತಿ ಹಾಕಿದೆ. ಉಜಿರೆ ಬೆನಕ ಆಸ್ಪತ್ರೆ ತಂದು ಹಾಕಿದೆ. ನಾವು ಹೋದೆ, ನೀವು ಎಲ್ಲಿ, ಅವರು ಏನು, ನಾವ್ಯಾರು, ಏನು ಅವ್ರ ಹತ್ರ ಅಡ್ರೆಸ್ ಇರಲಿಲ್ಲ. ಆ ಹೆಂಗಸರು 15 ದಿವಸದ ಊರಿಗೆ ಹೋಗಿ ಫೋನ್ ಮಾಡಿ ಕೂಗ್ತಾ ಇದೆ. ನೀವು ಅವತ್ತು ಈ ಮಾತು ಹೇಳಿದ್ರಿ. ಇಂಥ ಮಾತು ಅವ್ರ ರೌಡಲ್ಲಿ ಹೋಗುವರು ಬರುವರು ಏನೇ ತೊಂದರೆ ಅದು ನಾವು ಹೆಲ್ಪ್ ಮಾಡಿದರೆ ಅವ್ರು ಬಂದು ಬೆನ್ನು ತಟ್ಟೋದು, ನಮಗೆ ಟೀ ಬೇಡ, ಕಾಫಿ ಬೇಡ, ಇಲ್ಲಿಂದ ಹೋಗಿದ್ದೇವೆ, ನಾವು ಬಂದಿದ್ದೇವೆ, ನಿಮ್ಮ ಹತ್ರ ಒಂದು ಮಾತಾಡಿ ಹೋದ್ರೆ ಸಮಾಧಾನ ಆಗುತ್ತೆ ಅಂತ ಬಂದು ಅದೇ ನಮಗೆ ಭಾಳ ದೊಡ್ಡ ಪ್ರಶಸ್ತಿ, ಭಾಳ ದೊಡ್ಡ ಸನ್ಮಾನ. ಈ ಕನ್ನಡ ಜಿಲ್ಲಾ ಮಟ್ಟದಾಗಲಿ ಆಗಲಿ ಕನ್ನಡ ರಾಜ್ಯದಲ್ಲಿ ಸನ್ಮಾನ ಮಾಡ್ತಾರೆ, ಈ ಹಣ ಬರ್ತದೆ, ಇದರಲ್ಲಿ ನಾನು ದೊಡ್ಡ ಜನ ಅಂತ ಒಂದು ಭಾವನೆ ಇಲ್ಲ. ನಿಮ್ಮಂಥವ್ರದ್ದು ಆಶೀರ್ವಾದ, ನಿಮ್ಮಂಥವ್ರದ್ದು ಪ್ರೀತಿ, ಊಟ ಚೆನ್ನಾಗಿರಲಿ ಇಲ್ಲದೇ ಇರಲಿ, ಟೀ ಚೆನ್ನಾಗಿರಲಿ ಇಲ್ಲ, ಹಸನಬರ ಹೋಟ್ಲ್ ಅಂತೇಳಿ ಒಂದು ನಿಯತ್ತಲ್ಲಿ ಬರ್ತಾರೆ, ಆ ಪ್ರೀತಿ ನಾವು ಇರುವವರೆಗೂ ಇರಲಿ. ಈ ಕೆಲಸವನ್ನು ನಮ್ಮ ಹುಡುಗರಿಗೆ ಸ್ಟೂಡೆಂಟ್ ಇದ್ದಾರೆ, ನಾವು ಯಾಕೆ ಮಾಡಬೇಕು? ಈಗ ಆಕ್ಸಿಡೆಂಟ್ ಆದ ತಕ್ಷಣ ಅಲ್ಲಿ ಹೋಗಿ ಫೋಟೋ ಮಾತ್ರ ತೆಗೆಯುವುದು, ಅವನು ಬ್ಲಡ್ ಹೋಗಿದ ಸತ್ಯ ಏನೂ ಇಲ್ಲ. ಇತ್ತೀಚೆಗೆ ಅಲ್ಲಿ 𝐏𝐲 ಕಾಲೇಜ್ ಎದುರಿನಲ್ಲಿ ಕೆ ಶಾವಲಮಿದ ಒಂದು 4x4 ಅಂತ ಒಂದು ಶೋರೂಮ್ ಮಾಡಿದರು, ಹಳೆ ಕಾರಿದ್ದು. ಅವರು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಫಂಕ್ಷನ್ ಇದ್ದಾಗ ನಾ ಕಾರಲ್ಲಿ ಬಂದೆ, ಅಲ್ಲಿ ಕೂತು ಅವ್ರ ಹತ್ರ ಮಾತಾಡ್ತಾ ಇದ್ದಾನೆ. ಡಬ್ಬಲ್ ಒಂದು ಶಬ್ದ ಕೇಳಿದ್ದು. ಹೊರಗೆ ಓಡಿ ಬರುವಾಗ 𝐏𝐲 ಕಾಲೇಜದ್ದು ಕೆಲಸ ಮಾಡೋದು ಹೆಂಗಸರು ರೋಡ್ ದಾಟೋದು ಹೊಡೆದಿದ್ದಾರೆ. ಆ ಕಾರ್ ಡ್ರೈವಿಂಗ್ ಮಾಡ್ತಾ ಇದ್ದದ್ದೊಂದು ಹೆಂಗಸ್ರೆ, ಇದ್ದದ್ದು 2 ಪ್ಯಾಸೆಂಜರ್ ಹೆಂಗಸ್ರೆ ಹೊಡೆದದ್ರಲ್ಲಿ. ಇವರೆಲ್ಲ ಅವರನ್ನು ಎಳಿಲಿಕ್ಕೆ ಹೋಗ್ತಾರೆ. ಹೇಳೋದು ಈ ಅಮ್ಮನಿಗೆ ಏನಾಗಿದೆ ಅಂತ ನೋಡುವವರು ಇವ್ರ ಪರಿಸ್ಥಿತಿ ಇಲ್ಲ. ನಾನು ಮತ್ತೆ ಸ್ವಾವಲಂಬಿ ಎತ್ತಿ ನನ್ನ ಕಾರಲ್ಲಿ ಹಾಕಿ ಕಂಕನಾಡಿಗೆ ಬಂದು ಅವ್ರ ಗಂಡಲ್ಲಿ ವಾಚ್ಮ್ಯಾನ್ ಆಗಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರು. ಇವಮ್ಮ ಸೀರಿಯಸ್ ಆಗಿ ನಮ್ಮ ಹತ್ರ ಕೇಳೋದು, ಓಲು ಸಹಿತಿತ್ತರ ಮಗ ನಿನ್ನ ಎನ್ನಿಕಲಿಯ ನನ್ನ ಕೇಳಿದ್ರೆ ಅಂತೇಳಿ ಕೊಂಡು ಬರೋದು ಈ ಹೆಂಗಸ್ರ. ಆದರೆ ಅವರ ಪರಿಸ್ಥಿತಿ ಹೆಂಗಿದೆ ಅವ್ರು ಕೇಳೋದ್ರಲ್ಲಿ ತಪ್ಪಿಲ್ಲ. ನಾವು ಹೊಡೆದಿದ್ದೇವೆ, ಬೇರೆ ಜನ ಹೊಡೆದಿದ್ದೇವೆ ಏನಂತ ಅವ್ರಿಗೆ ಗೊತ್ತಿಲ್ಲ, ಅವ್ರ ಪರಿಸ್ಥಿತಿ ಹೆಂಗಿದೆ. ಆದರೆ ಅಲ್ಲಿ ಸ್ಟೂಡೆಂಟ್ ಅಷ್ಟು ಜನ ಇದ್ದಾರೆ, ಜನ ಬಸ್ ಸ್ಟಾಪಲ್ಲಿ ಅಡ್ಡಿಯಾರಲ್ಲಿ ಸೇರಿದ್ದಾರೆ. ಈ ಹೆಂಗಸರನ್ನು ನೀಡುವುದು, ಅವ್ನು ನೀರು ಬಿಡುವುದು ಅದಿಲ್ಲ, ಫೋಟೋ ತೆಗೆಯೋದು, ಅವರ ಕಾರನ್ನೇ ಅವರನ್ನೇ ಎಲ್ಲಿದ್ದು ಹೊಡಿಲಿಕ್ಕೆ ಹೋಗುದು. ಇಂಥ ಪರಿಸ್ಥಿತಿ ನಮ್ಮಲ್ಲಿ ಬಾಲ್ಯ ನಡೀತದೆ. ಅದರಿಂದೋಸ್ಕರ ನಿಮ್ಮಿಂದ ಏನು ಸಾಧ್ಯ ಉಂಟು, 1-2 ಜನರನ್ನಾದರೂ ಈ ಕೆಲಸ ಮಾಡಿದ್ದೇವೆ. ಹಣ, ಆಸ್ತಿ, ಅಂತಸ್ತು ಎಲ್ಲ ನಮ್ಮ ಕಾಂಪೌಂಡರ್ಗೆ, ನಮ್ಮ ಮನೆಯಲ್ಲಿ, ನಮ್ಮ ಪಿಡಿಗೆಯಲ್ಲಿ ಮನುಷ್ಯತ್ವ ಮಾತ್ರ ಜನರಿಗೆ ಸಿಕ್ಕುವುದಂತ ನನ್ನ ಭಾವನೆ. ನೀವು ಎಲ್ಲಿಂದ ಬಂದವರು, ಯಾವ ಜಾತಿಯವರು, ನಮ್ಮಲ್ಲಿ ಜಾಸ್ತಿ ಆಗೋದು ಈ ಧರ್ಮಸ್ಥಳಕ್ಕೆ ಬರುವ ಬಯಲುಸೀಮೆಗಳವರು. ಒಬ್ಬರು ಧರ್ಮಸ್ಥಳ ಎಲ್ಲಿಗೆಲ್ಲ ಬರ್ತಾರೆ, ಆ ಊರಿದ್ದು ಡ್ರೈವಿಂಗೇ ಬೇರೆ, ಈ ಊರ ಡ್ರೈವಿಂಗೇ ಬೇರೆ. ಘಾಟ್ ಸೆಕ್ಷನ್ನಲ್ಲಿ ಸುಮಾರು ಜನ ವಾಂತಿ ಮಾಡ್ತಾರೆ, ಅನ್ಕಾನ್ಸಿಯಸ್ ಆಗ್ತಾರೆ, ಏನೆಲ್ಲ ಆಗ್ತಾರೆ, ಬಂದು ಆಸ್ಪತ್ರೆ ಹುಡುಕ್ತಾರೆ. ಅವ್ರಿಗೆ ಏನು ನಮ್ಮ ಕೈಯಿಂದ ಬೇಕು, ರಾತ್ರಿ ಅವರೊಟ್ಟಿಗೆ ಹೋಗಿ ಸಹಾಯ ಮಾಡಿ ಅವರನ್ನು ಬೆನ್ನು ತಟ್ಟಿ ಕಳಿಸಿದರೆ ಎಲ್ಲೆಲ್ಲಿ ಅವರೆಲ್ಲ ಫೋನ್ ಮಾಡ್ತಾರೆ, ನೀವು ಎಲ್ಲಿ ಅವರು ನಿಮ್ದೊಂದು ನಂಬರ್ ಕೊಡಿ, ನಾವು ಹೆಲ್ಪ್ ಮಾಡಿದ್ದೇವೆ, ನೀವು ಮಾಡ್ತೇವೆ ಅಂತ ಒಂದು ಇದು ಇಲ್ಲ. ಅವ್ರಿಗೆ ಹೆಲ್ಪ್ ಮಾಡಿದ್ದೇವೆ, ಕಳಿಸಿದ್ದೇವೆ, ಅವ್ರ ಕೆಲಸ ಮುಗಿದಿದೆ. ಅದೇ ನಮ್ಮ ಒಂದು ಪ್ರೀತಿ ವಿಶ್ವಾಸ.
ನಾನು ಹೇಳಲಿಕ್ಕೆ ನಮ್ಮ ಸ್ಟೋರಿ ಒಂದೊಂದೇ ನೆನಪಾಗ್ತಾ ಬರ್ತಾ ಒಂದೊಂದು ಹೇಳ್ತಾ ಎಲ್ಲ ಹೋಗ್ಲಿಕ್ಕೆ ನಾನು ತಯಾರಿರೋದಿಲ್ಲ, ಹೇಳೋದಿಲ್ಲ. ಆವತ್ತು ಮಾತ್ರ 1989ರಲ್ಲಿ ಅಷ್ಟರವರೆಗೆ ಪೊಲೀಸ್ ಕೆಲಸಕ್ಕೆ ಹೋಗಲಿಕ್ಕೆ ಹೆದರ್ತಾ ಇದ್ದೆ. ಕಂಚಿನ ತಟ್ಟೆ ಕೊಟ್ಟು ASP ಗಗನ್ದೀಪ್ ಅವರು ಪುತ್ತೂರಿಗೆ ಕ್ರೈಮ್ ಮೀಟಿಂಗ್ ಕಳಿಸಿ ಸನ್ಮಾನ ಮಾಡಿದ್ರು. ಇಂಥ ಕೆಲಸ ಯಾವತ್ತೂ ಮಾಡ್ತಾ ಇದ್ದೀನಿ, ನಿಮಗೆ ಏನು ಉಪಕಾರ ಬೇಕಾದರೂ ನನ್ನ ಹತ್ರ ಕೇಳಿ ಅಂತೇಳಿ. ಅದನ್ನು ಮತ್ತೆ ಸರಾಗಿ ಯಾವುದೇ ಆದರೂ ನಾನೇ ಹೋಗುದು. ಯಾಕೆಂತ ಹೇಳಿದರೆ ಬೆಳ್ತಂಗಡಿಯಲ್ಲಿ ಆ ಟೈಮಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇತ್ತು, ಒಂದು ಸಬ್ ಇನ್ಸ್ಪೆಕ್ಟರ್ಗೆ ಬೈಕ್ ಇತ್ತು, 10 ಪೊಲೀಸ್ನವರಿದ್ದರು. ಎಲ್ಲಿ ಪೊಲೀಸ್ ಸ್ಟೇಷನ್ ಇರಲಿಲ್ಲ. 83 ಗ್ರಾಮ ಬೆಳ್ತಂಗಡಿಗೆ. ಅವರೆಲ್ಲಿ ಆದರೂ ಹಳ್ಳಿಗೆ ಬೈಕಲ್ಲಿ ಹೋದರೆ ಇಲ್ಲಿ ಆಕ್ಸಿಡೆಂಟ್ ಆಗಿ ಜಾಮ್ ಆದರೆ ಅವ್ರು ಬರುವವರೆಗೂ ಇಲ್ಲಿ 2 ಗಂಟೆ 3 ಗಂಟೆ ಬ್ಲಾಕ್. ಮತ್ತು ಅವರು 1-2 ಸಲ ಕ್ಲಿಯರ್ ಮಾಡೋದನ್ನು ನೋಡಿ ನಾನೇ ಹೋಗಿ ಆ ಟೈರಿಗೆಲ್ಲ ಚಾಕಲ್ಲಿ ಮಾರ್ಕ್ ಮಾಡಿ ಗಾಡಿ ದುಡ್ಡಿ ಸೈಡ್ ಇಟ್ಟು ವೆಹಿಕಲ್ಸನ್ನು ಪಾಸ್ ಮಾಡೋದು. ನಾನಲ್ಲಿಗೆ ಹೋದರೆ ಸಾಕು, ಪೊಲೀಸ್ ಬಂದರೆ ಅವರಿಗೆ ಧೈರ್ಯ ಇಲ್ಲ, ನಮಗೆ ರೋಡ್ ಕ್ಲಿಯರ್ ಆಯ್ತು ಅಂತ. ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರೇ 3ನೇ ಕಾರಲ್ಲಿದ್ದಾರೆ, ಒಂದು ಬಸ್ ಒಂದು ಕಾರ್ ಆಕ್ಸಿಡೆಂಟ್ ಆಯಿತು, ರೋಡ್ ಬ್ಲಾಕ್ ಆಗಿದೆ. ಫೋನ್ ಮಾಡಿದ್ರು. ಈಗ ಆ ಮೊಬೈಲ್ ಉಂಟು, ನಾನು ಸ್ಕೂಟ್ರ್ ತಗೊಂಡು ಹೋದೆ. ಯಾಕೆಂದರೆ ಕಾರಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ, ಇಲ್ಲಿ ಆ ಕಡೆ ಈ ಕಡೆ ನಿಂತು ಬ್ಲಾಕ್ ಆಗಿರುತ್ತೆ, ಅಲ್ಲಿ ಒಂದು 2 ಕಿಲೋಮೀಟರ್ ನಡಿಬೇಕಾಗುತ್ತೆ. ಸ್ಕೂಟ್ರಲ್ಲಿ ಅಲ್ಲಿವರೆಗೆ ಹೋದೆ. ಹೋಗುವಾಗ 3ನೇ ಕಾರಲ್ಲಿ ವೀರೇಂದ್ರ ಹೆಗಡೆ ಅವರು ಕೂತಿದ್ದಾರೆ. ಈ ಬಸ್ಸನ್ನು ಲಾರಿನ ಸಡನ್ ಸೈಡ್ ಮಾಡಿ ರೋಡ್ ಕ್ಲಿಯರ್ ಮಾಡಿದೆ. ಅವ ಹೇಳಿದ ಕೇಸ್ ಆಗಬೇಕು, ನೀವು ತೆಗೀರಿ, ನಿಮ್ಗೆ ಏನು ಕೇಸ್ ಬೇಕಾದ್ರೆ ನಾ ಮಾಡಿಸ್ಕೊಡ್ತೇನೆ, ರೋಡ್ ಕ್ಲಿಯರ್ ಮಾಡಿ, ಜನರನ್ನು ಬಿಡಿ, ಜನರನ್ನು ಕಟ್ಟಿ ಹಾಕಬೇಡಿ ಅಂತ. ಆ ಮಾತನ್ನು ಅವ್ರ ಮೊನ್ನೆ ಕೂಡ ಹೆಗಡೆ ಅವರು ನನಗೆ ಸನ್ಮಾನ ಮಾಡುವಾಗ ಅದನ್ನು ಭಾರಿ ಹೇಳಿದರು, ಅವರು ಒತ್ತಿ ಒತ್ತಿ ಹೇಳಿದರು. ಅವರಂಥ ಬಾಯಲ್ಲಿ ಆ ಮಾತು ಕೇಳೋಕ್ಕೆ ಅದೊಂದು ಪ್ರೀತಿಯ ಸಂತೋಷದ ವಿಷಯ. ನೀವೆಲ್ಲ ಅಂಥ ಪ್ರೀತಿ ಪಾತ್ರಕ್ಕೆ ಕಾರಣರಾಗಬೇಕು ಸ್ಟೂಡೆಂಟ್ರು. ಅಂಥ ಕೆಲಸವನ್ನು ಜಾಸ್ತಿಯಾಗಿ ಮಾಡಬೇಕು. ಒಂದು ಬಾಟ್ಲಿ ಬ್ಲಡ್ ಕೊಡ್ಲಿಕ್ಕೆ ಇರ್ಬೋದು, ಒಂದು ದಿವಸ ಅವರಿಂದ ತಿರುಗಲಿಕ್ಕೆ ಇರ್ಬೋದು. ನಮ್ಮ ಮಿಸ್ಸಸ್ಸರು ಪರಂಗಿಬೆಟ್ಟವರು, ಅವ್ರಿಗೆ ಗೊತ್ತಿಲ್ಲ, ನಾನು ಈ ಬಟ್ಟೆಯಲ್ಲಿ ಆವತ್ತು ರಕ್ತ ಮಾಡ್ಕೊಂಡು ಬರುವಾಗ ಅದನ್ನು ಒಳಗೆ ತರಬೇಡಿ, ಬಿಸಾಡಿ ಬೇರೆ ಹಾಕಿ ನಾನೇ ತೊಳೆದು ಹೊರಗೆ ಆಗ್ತಾಯಿದ್ದೆ. ಮತ್ತೆ ಅವರಿಗೆ ಸ್ವಲ್ಪ ಪ್ರೀತಿ ಬಂತು ಅದರಲ್ಲಿ. ಅವ್ರು ಪರಂಗಿಬೆಟ್ಟವರು ಅವರು ಸಾಯಂಕಾಲ 9 ಗಂಟೆ ಬಾಗಿಲು ಹಾಕಿ ಮಲಗಿದ್ರೆ ಬೆಳಗ್ಗೆನೇ ಬಾಗಿಲು ತೆಗೆದು ಏನಂತ ಗೊತ್ತಿರೋದಿಲ್ಲ ಅವ್ರಿಗೆ. ಅಂಥದ್ದೆಲ್ಲ ಇರುತ್ತೆ. ನಾನು ಅದರ ಬಗ್ಗೆ ಮಾಡಿದ್ದಕ್ಕೋಸ್ಕರ ನನಗೆ ಈ ಸನ್ಮಾನದ ಬಗ್ಗೆ ಅಷ್ಟು ಅಭಿಮಾನ. ನೀವು ಈಗ ಮಾಡಿದ್ದೀರಿ ಇಲ್ಲ ಅಂತ ಹೇಳೋದಿಲ್ಲ, ಬಟ್ ನಾವು ಮಾಡಿದ್ದನ್ನು ಆ ಜನರ ಪಾಪದವರು ಬಂದ ಕಣ್ಣೀರು ತೆಗೆದು ಆಶೀರ್ವಾದ ಮಾಡುವಾಗ ಭಾಳ ದೊಡ್ಡ ಸನ್ಮಾನ ಅಂತ ಗ್ರಹಿಸ್ತೇನೆ ನಾನು. ಇನ್ನು ಮುಂದೆ ಕೂಡ ಒಂದು ಆ್ಯಂಬುಲೆನ್ಸ್ ಬುಕ್ ಮಾಡಿದ್ದೇನೆ, 5 ಲಕ್ಷ ಕೊಟ್ಟಿದ್ದಾರೆ ಗೌರ್ಮೆಂಟ್ನವರು, 8 ಲಕ್ಷ ಆಗುತ್ತೆ. ಇಡೀ ಊರೆಲ್ಲ ತಿರುಗ್ತೇನೆ ಅಂತ ಹೇಳಿಲ್ಲ, 50 ಕಿಲೋಮೀಟರ್ನ ಒಳಗೆ. ಯಾಕಂತ ಹೇಳಿದರೆ ಅಲ್ಲಿ ಪ್ರೈವೇಟ್ ಆಸ್ಪತ್ರೆ ಇರೋದು ನಮ್ಮಲ್ಲಿ, ಅವರೇ ಆ್ಯಂಬುಲೆನ್ಸ್ ಕಳಿಸ್ತಾರೆ. ಆ ಆ್ಯಂಬುಲೆನ್ಸ್ ಬಂದರೆ ಜನರದ್ದು ಅವ್ರದ್ದು ಬಾಡಿಗೆಲ್ಲ ದುಬಾರಿ ಆಗುತ್ತೆ. ಅದಕ್ಕೆ ನಾವೊಂದು 50 ಕಿಲೋಮೀಟರ್ವರೆಗೆ ಗೌರ್ಮೆಂಟ್ ಆಸ್ಪತ್ರೆಗೆ ಹಾಕಲಿಕ್ಕೆ ನಮ್ಮ ಆ್ಯಂಬುಲೆನ್ಸಲ್ಲಿ ಫ್ರೀ ಸರ್ವಿಸ್ ಮಾಡಬೇಕಂತ ಹೇಳೋ ಒಂದು ಆಸೆ ನನಗಿದೆ. ಯಾಕೆ ನೀವೆಲ್ಲ ಆಶೀರ್ವಾದ ಮಾಡಿ ಅದು ಮಾಡಲಿಕ್ಕೆ ದೇವರ ಬಗೆಹರಿಸ್ತೀನಿ. ನಮಸ್ಕಾರ. ಮಂಗಳೂರಲ್ಲಿ ಜಮಾತುಲ್ ಫಲಾದಲ್ಲಿ ಸನ್ಮಾನ ಆಗುವಾಗ ನನ್ನ ಬಾಯಲ್ಲಿ ಬಂದು ಹೋಯ್ತು, ಯಾರಾದರೂ ಕೈ ಜೋಡಿಸುವವರಿದ್ದರೆ ನಾನೊಂದು ಆ್ಯಂಬುಲೆನ್ಸ್ ಮಾಡ್ತೇನೆ ಅಂತ. ನಾನು ಊರಿಗೆ ಮರುದಿವಸ ಹೋಗಿದ್ದೆ, ನನಗೊಂದು 25-30 ಜಾಗೆಯಿಂದ ಫೋನ್ ಬಂತು, ನಾವು ಜೋಡಿಸ್ತೇವೆ. ಆದರೆ ಮಕ್ಕಳು ನಾವು ಕೂತು ಮೀಟಿಂಗ್ ಮಾಡುವಾಗ, ನಮ್ಮ ಒಬ್ಬ ಮಗ ಇಂಜಿನಿಯರು, ಒಬ್ಬ ಮಗ MB ಆಗಿದ್ದಾನೆ, ಒಬ್ಬ ಲಾಯರ್. ನಾವು ಮನೆಯಲ್ಲಿ ಕೂತು ಡಿಸ್ಕಸ್ ಮಾಡುವಾಗ ಏನು ಬಂತಂತೇಳಿ, ದೂರ ನಾನು ಟ್ರಸ್ಟಲ್ಲಿ ಸೇರಿಸ್ಕೊಂಡ್ರೆ ನಾಳೆ ಅವರು ಬೆಳಗಾವಿಗೆ, ಹುಬ್ಳಿಗೆ, ಮಂಗಳೂರಿಗೆ, ಇನ್ನೊಂದು ಜಾಗೆ ಕರೀತಾರೆ, ನಾವೆಲ್ಲ ಹೋಗಬೇಕಾಗುತ್ತೆ. ಆ ವಿಷಯ ಬೇಡ, ನಮ್ಮದೇ ಒಂದು ಟ್ರಸ್ಟ್ ಮಾಡಿಕೊಂಡು ನಾವೇ ಒಂದು 3 ಲಕ್ಷ ಲೋನ್ ಮಾಡಿ ಅದಕ್ಕೆ ಹಾಕಿ ನಾವು ತಿಂಗಳಿಗೆ 10,000 ರೂಪಾಯಿ ಕಟ್ಟಿ ಅದನ್ನು ಮುಗಿಸೋಣ. ಟ್ರಸ್ಟ್ ಅದನ್ನು ಮೇಂಟೆನೆನ್ಸ್ ನಾವೇ ಮಾಡೋಣ, ನಾವು ಹೊರಗಿನವರನ್ನು ಸೇರಿಸ್ಕೊಳ್ಳೋದು ಬೇಡ ಅಂತೇಳಿ ಆಗ್ಬೋದು ಅಂತೇಳಿ ನಾವೀಗ ಆ ತೀರ್ಮಾನ ಮಾಡಿದ್ದೇನೆ. ಆ್ಯಂಬುಲೆನ್ಸ್ ಬುಕ್ ಮಾಡಿದ್ದೇನೆ. ಈಕೋ ಅಂತ ಹೇಳೋದು 8 ಲಕ್ಷ ಆಗುತ್ತೆ, ಅದೆಲ್ಲ ಸ್ಟ್ರೆಚರ್ ಎಲ್ಲ ಸೇರಿ. ಅದು ಬರಲಿಕ್ಕೆ 1 ತಿಂಗಳಾಗುತ್ತೆ, ಮತ್ತು ನಮ್ಮ ಟ್ರಸ್ಟ್ ಮತ್ತು ಪಾನ್ ಕಾರ್ಡ್ ಆಗಲಿಕ್ಕೆ ಒಂದು 15 ದಿವಸ ಹೋಗುತ್ತೆ. ಎಲ್ಲೋ ಆಗಿ 1 ತಿಂಗಳೊಳಗೆ ಅಸ್ತಿತ್ವಕ್ಕೆ ಬರ್ತದೆ. 50 ಕಿಲೋಮೀಟ್ರ್ನ ಒಳಗೆ ಚಾರ್ಮಾಡಿ ಘಾಟಿ ಆಗಲಿ, ಚಾರ್ಮಾಡಿ ಊರಾಗಲಿ ಆ್ಯಕ್ಸಿಡೆಂಟ್ಸೇ ಆಗಬೇಕಂತಿಲ್ಲ. 2 ಗಂಟೆ ರಾತ್ರಿ, 3 ಗಂಟೆ ಜಾತ್ರೆ, ಯಾರಿಗಾದರೂ ಮನೆಯವರಿಗೆ ಯಾವುದೇ ಜಾತಿಯವರಿಗೆ ತೊಂದರೆ ಆದರೂ ನೀವು ನನಗೆ ಸಂಪರ್ಕ ಮಾಡಿ, ನಾನು ನಿಮ್ಮನ್ನು ಆಸ್ಪತ್ರೆಗೆ ಬಿಡುವಂಥ ಕೆಲಸ ನಾನು ಮಾಡ್ತೇನೆ. 1 ರೂಪಾಯಿ ಕೂಡ ನೀವು ಕೊಡಬೇಡಿ ಅಂತ ಹೇಳಿದ್ದೇನೆ ನಾನು. ಅದರಲ್ಲಿ ನಾನೇ ಡ್ರೈವಿಂಗ್ ಮಾಡ್ತೇನೆ, ನಮ್ಮ ಮಗ ಡ್ರೈವಿಂಗ್ ಮಾಡ್ತಾನೆ, ಇಲ್ಲ ಇನ್ನೊಬ್ಬರು ಯಾರನ್ನಾದರೂ ಕಳಿಸಿ. ಅದಕ್ಕೋಸ್ಕರ ಫಿಕ್ಸ್ ಆಗಿ ಡ್ರೈವರ್ ಇರುವುದಿಲ್ಲ. ನಮ್ಮ ಹತ್ರ ನಮ್ಮ ಮ್ಯಾನೇಜರ್ ಕೂಡ, ನಮ್ಮ ಹೋಟ್ಲಲ್ಲಿ ಒಬ್ಬ ಸಪ್ಲೈ ಮಾಡೋನು ಕೂಡ ಡ್ರೈವರೇ ಇದ್ದಾನೆ, ಯಾರನ್ನಾದರೂ ಒಬ್ಬರನ್ನು ಕಳಿಸಿ. ಟ್ರಸ್ಟ್ ಇನ್ನೂ ಕೊಟ್ಟಿದ್ದಾನೆ, ಮಗ ಕೇಳಬೇಕು ಏನು ತೀರ್ಮಾನ ಮಾಡಿದ್ದಾನೆ ಅಂತ ಗೊತ್ತಿಲ್ಲ. ಅವನು ಇಲ್ಲಿ ಮಂಗಳೂರಲ್ಲಿದ್ದಾನೆ. ಟ್ರಸ್ಟ್ ಏನಂತ ನಾನು ನಿಮ್ಗೆ ಫೋನ್ ಮಾಡಿ ಹೇಳ್ತೇನೆ, ಹೇಳಿದರೆ ಅದು ಡಿಸ್ಕಸ್ ಆಗುತ್ತೆ. ನಾವು ಮನೆಯಲ್ಲಿ ಏನೇ ಡಿಸ್ಕಸ್ ಮಾಡೋದಿಲ್ಲ. ನನ್ನ ಸೊಸೆ ಒಬ್ಬಳಿದ್ದಾಳೆ, ಅವಳು CA ಆಗಿದ್ದಾಳೆ. ಅವಳು ಹೇಳಿದಳು, ನೀವೇನಿಲ್ಲಪ್ಪ ಇಷ್ಟವರೆಗೆ ಒಂದು നല്ല ಒಳ್ಳೆ ಮೊಬೈಲ್ ತಗೊಳ್ಳಿಲ್ಲ, ನೀವು ಆ ಹಣದಿಂದ ಒಂದು ಒಳ್ಳೆ ಮೊಬೈಲ್ ತೆಗಿ ಅಂತ ನಾನು ಹೇಳಿದೆ. ಆಯಿತು, ಇನ್ನೊಂದು ಸಲ ಇಟ್ಕೊಳ್ಳೋಣ, ಓಕೆ. ಬೇರೆ ಮಕ್ಕಳ ಹತ್ರ ಸೇರಿಸಿ ಕೇಳಿದೆ ನಾನು, ಇವ್ರದ್ದು ಸರಿ ಇದೆ, ನಿಂಬೇನು ಸಲಹೆ ಅಂತೇಳಿ.
ನೀವು ಸಮಾಜ ಸೇವೆಯಲ್ಲಿ ನಿಮಗೆ ಸಿಕ್ಕಿದೆ, ನೀವು ಅದನ್ನು ಸಮಾಜಕ್ಕೆ ಖರ್ಚು ಮಾಡಿ, ನಿಮಗೆ ಮೊಬೈಲ್ ನಾವು ತೆಗೆದುಕೊಡ್ತೇವೆ ಅಂತ ಇನ್ನೊಬ್ಬ ಮಗ ಹೇಳಿದ. ಹಾಗಾದರೆ ಅವ್ರ ಹತ್ರ ಎಲ್ಲ ಡಿಸ್ಕಸ್ ಮಾಡಿ, ಯಾಕೆಂದರೆ ನಮ್ಮ ವಯಸ್ಸಾಯಿತು, ಅವರು ಅಪ್ಪೊಂದು ಮಾಡಿ ಆಗಿದ್ದಾರೆ, ಇದನ್ನು ನಾವು ಹೆಂಗೆ ಸೆಟಲ್ಮೆಂಟ್, ಅವರಿಗೆ ನಮಗಿಂತ ಜಾಸ್ತಿ ಇಂಟ್ರೆಸ್ಟ್ ಇದೆ, ಅದಕ್ಕೋಸ್ಕರ ಅದು ಮಾಡೋಣ ಅಂತೇಳಿ ತೀರ್ಮಾನ ಮಾಡಿದ್ದೆ. ನಾನು ಹುಟ್ಟಿದ್ದು ಲಾಯಿಲ ಉಜಿರೆ ಗ್ರಾಮ ಜಾಯಿಂಟಲ್ಲಿ, ಉಜಿರೆಯಲ್ಲಿ, ಕುಂಟಿನಿಂದಲ್ಲಿ. ಅಲ್ಲಿ ಹುಟ್ಟಿ 6 ವರ್ಷದಲ್ಲಿ ಜನಾರ್ದನ ಸ್ಕೂಲಿಗೆ ಉಜಿರೆ ಸೇರಿದೆ. 7ನೇ ಕ್ಲಾಸಿಗೆ ಪಾಸ್ ಆದೆ. 7ನೇ ಕ್ಲಾಸಿನಲ್ಲಿ 2ನೇ ಕ್ಲಾಸ್ನಲ್ಲಿ 56 ದಿವಸ ಸ್ಕೂಲಿಗೆ ಹೋಗಿದ್ದೇನೆ. ಮತ್ತು ಮನೆಯಲ್ಲಿ ಊಟಕ್ಕೆಲ್ಲ ತೊಂದರೆಯಾಗಿ ನಮ್ಮ ಸಂಬಂಧಿಕರ ಮನೆಯಲ್ಲಿ ನಮ್ಮಲ್ಲಿ ಇರಲಿ, ಸ್ಕೂಲಿಗೆ ಹೋಗಲಿ, ಮತ್ತು ನಾವು ಸ್ವಲ್ಪ ಮನೆಯಲ್ಲಿ ಸಾಮಾನು ತರಲಿಕ್ಕೆ ಯಾರೂ ಇಲ್ಲ, ಮಕ್ಕಳು ಇರಲಿ ಅಂತ ಅವ್ರ ಮನೆಯಲ್ಲಿ ಕೂರಿಸ್ಕೊಂಡ್ರು. ನಮ್ಮ ತಾಯಿ ಅಕ್ಕನ ಮನೆಯಲ್ಲಿ ಅವರು ಸ್ವಲ್ಪ ತಾಕತ್ತಿದ್ದವರು. ಅವರು ನನ್ನ ವಿದ್ಯಾಭ್ಯಾಸದ ಬಗ್ಗೆ, ನನ್ನ ಬಾಲ್ಯದ ಬಗ್ಗೆ, ನನ್ನ ಜೀವನದ ಬಗ್ಗೆ ಅವರು ಏನು ಆಲೋಚನೆ ಮಾಡಲಿಲ್ಲ. ಅವರ ಮನೆ ಕೆಲಸ ಆಗಬೇಕು, ಸ್ಕೂಲ್ ಟೈಮ್ ಆಗಲಿ ಆಗದೇ ಇರಲಿ, ಏನು ಬೇಕಾದರೆ ಆಗಲಿ ಅವ್ರ ಮನೆಗೆ ಅವ್ರ ಕೆಲಸಕ್ಕೆ ನನ್ನನ್ನು ಸ್ಕೂಲಿಗೆ ಒತ್ತಾಯ ಮಾಡೋದಿದ್ದಾವಾಗ, ನನ್ನನ್ನಲ್ಲಿ ಕೂರಿಸ್ಕೊಂಡಿರುವಾಗ ನನಗೂ ಇಂಟ್ರೆಸ್ಟ್ ಆಯಿತು. ಸ್ಕೂಲಿಗೆ ಹೋಗಿ ಕ್ಯಾಲ್ಗಿರಿ ಹಾಕಿ ಇದರಲ್ಲಿ ಇರೋಣ ಅಂತೇಳಿ. ಆವಾಗ ವಿದ್ಯಾಭ್ಯಾಸಕ್ಕೆ ಹೋಗಲಿಕ್ಕೆ ದಬರಿಸಿ ನಮಗೆ ಬೇಕಂತೇಳಿ ಯಾರಾದರೂ ಹೇಳಿಕೊಟ್ರಲ್ಲೋ ಇಲ್ಲ. ಅಲ್ಲಿ ಒಂದು ವರ್ಷ ಕೆಲಸ ಮಾಡಿದೆ. ಮತ್ತು ಬಾಳೆಹೊನ್ನೂರಿಗೆ ನಮ್ಮ ಸಂಬಂಧಿಕರ ಮನೆ ಹೋಟ್ಲಿಗೆ ಕೆಲಸಕ್ಕೆ ಹೋದೆ. 15 ವರ್ಷ ಪ್ರಾಯವರೆಗೂ ಬಾಳೆಹೊನ್ನೂರಲ್ಲಿ ತಿಂಗಳಿಗೆ 15 ರೂಪಾಯಿ ಸಂಬಳಕ್ಕೆ ಹೋಟ್ಲ್ ಕೆಲಸ ಮಾಡಿದ್ದೇನೆ. ಆ ಬಾಳೆಹೊನ್ನೂರಿನಲ್ಲಿ ಇರುವಾಗ, ಚಾರ್ಮಾಡಿ ಬರ್ತಾ ಹೋಗ್ತಾ ಇರುವಾಗ, ಅಲ್ಲಿ ನಮ್ಮಲ್ಲಿಗೆ ಲಾರಿಯವರೆಲ್ಲ ಬಂದು ಚಾರ್ಮಾಡಿಯಲ್ಲಿ ಊಟಕ್ಕೆ ಒಂದು ಹೋಟ್ಲ್ ಒಳ್ಳೆಯದಿಲ್ಲ, ಅಲ್ಲೆಲ್ಲ ಇಂಥ ಕಲ್ಬಟ್ಟಿ ಗಂಗಸರದ ಹೋಟ್ಲು ಇರೋದು, ಒಂದು ಒಳ್ಳೆ ಹೋಟ್ಲು ಮಾಡಿದರೆ ವ್ಯಾಪಾರ ಆಗುತ್ತೆ. ಹಂಗೆ ನನಗೆ ಆಗ 21 ವರ್ಷ ಪ್ರಾಯ. ಈ ಐಡಿಯಾ ಮಾಡಿಕೊಂಡು ಒಂದು ಜೋಪಡಿ ಥರ ಉಜಿರೆಯಲ್ಲಿ ಮಾಡ್ಬೋದಿತ್ತು, ಅಷ್ಟು ತಾಕತ್ತಿಲ್ಲ, ಅಷ್ಟು ಹಣ ಇಲ್ಲ. ಚಾರ್ಮಾಡಿಯಲ್ಲಿ ರೋಡ್ ಸೈಡ್ ಒಂದು ಮಾಡ್ಬೋದು ಅಂತೇಳಿ ಹಂಗೆ ಫಸ್ಟ್ ಬಂದು ಚಾರ್ಮಾಡಿಯಲ್ಲಿ ಹೋಟ್ಲು ಮಾಡಿದ್ದು. ಆವತ್ತು ಮಾಡಿದ 14 ವರ್ಷ ಯಾರ್ದೋ ಒಂದು ಬಾಡಿಗೆಯಲ್ಲಿ ಮಾಡಿದ್ದಾನೆ. 84ನೇ ಇಸ್ವಿವರೆಗೂ. 81ರಲ್ಲಿ ಮದುವೆ ಆಯ್ತು ನನಗೆ. 84ರಲ್ಲಿ ನಮ್ಮ ಮಿಸ್ಸಸ್ ಸ್ವಲ್ಪ ನಾನು ಸ್ವಲ್ಪ ಮಾಡಿದ್ದ ಹಣ ಎಲ್ಲ ಹಾಕಿ 15,000ಕ್ಕೆ ಆ ಜಾಗೆಯನ್ನು, ಆ ಹೋಟ್ಲು ಜಾಗೆಯನ್ನು ಕ್ರಯಕ್ಕೆ ತಗೊಂಡೆ 84ರಲ್ಲಿ. ಅದ್ರ ಮತ್ತೆ ಹೋಟ್ಲು ದೊಡ್ಡದು ಮಾಡಿದೆ, ಮನೆ ದೊಡ್ಡದು ಮಾಡಿದೆ. ದೇವ್ರ ದೇಹದಿಂದ ದುಡಿದ ಒಂದು ಕಾರು ತಗೊಂಡು ಸ್ವಂತ ಯಾವುದಕ್ಕಾದ್ರೂ ಬೇಕಾಗದಂತೆ ಅಷ್ಟು. ಅದೇ ಜೀವನದಲ್ಲಿ ಆಸ್ತಿ, ತೋಟ, ಅಂತಸ್ತು, ಬಿಲ್ಡಿಂಗ್ ಏನು ಮಾಡಲಿಲ್ಲ, ಇಷ್ಟರಲ್ಲಿ ಜೀವನ ಮಾಡ್ತಾ ಇದ್ದೀನಿ. ಸಂತೋಷ ಇದೆ. 3 ಮಕ್ಕಳು ವಿದ್ಯಾಭ್ಯಾಸ ಆಗಿದೆ. ನಮ್ಮ ಸಂದರ್ಭದಲ್ಲಿ ಇದನ್ನೇ ಬಾಚಲಿಕ್ಕೆ ಅಂತ ಬರೋರು ಯಾರೂ ಇರಲಿಲ್ಲ. ಏನಾದರೂ ಇದ್ದರೆ ಅವ್ರ ಹತ್ರ ನಿಮ್ಮದು ಏನಿತ್ತಮ್ಮ ಅಂತ ಕೇಳ್ತೇವೆ. ಒಂದ್ಸಲ ಉಪ್ಪಿನಂಗಡಿ ಒಂದು ಗುರುಗಳದ್ದು ಮದುವೆಯಿಂದ ಬರುವಾಗ ಒಂದು ಟೆಂಪೋ ಆ್ಯಕ್ಷನ್ ಇತ್ತು, ಮೇಲೆ ಟರ್ನಿಂದ ಕೆಳಗೆ ಟರ್ನ್ ಬಿತ್ತು. 2 ಜನ ಅಲ್ಲೇ ತೀರೋದ್ರು, 14 ಜನರಿಗೆ ಪೆಟ್ಟಾಯಿತು. ಇವರನ್ನೆಲ್ಲ ನನಗೆ ಆವಾಗ ಜೀಪ್ ಇತ್ತು, ನನ್ನ ಜೀಪಲ್ಲಿ ಮತ್ತು ಬರುವ ಗಾಡಿಯಲ್ಲಿ ಎಲ್ಲ ತಗೊಂಡು ಬೆಳ್ತಂಗಡಿಗೆ ದಾಮೋದರ ಆಸ್ಪತ್ರೆಗೆ ಬಂದೆ. ಈಗಲೂ ಇದೆ ಆಸ್ಪತ್ರೆ. ಅಲ್ಲಿ ಒಳಗೆ ಇವರನ್ನೆಲ್ಲ ಕೊಡುವಾಗ ಅವರೆಲ್ಲ ಬೇಡಿಕೊಂಡು, ನಮ್ಮವರಿಗೆಲ್ಲ ಸ್ವಲ್ಪ ಜಾಸ್ತಿ ಪಕ್ಕದ ಮನೆಯವ್ರದ್ದು ಅವ್ರದ್ದು ಇವ್ರದ್ದೆಲ್ಲ ಸ್ವಲ್ಪ ಬಂಗಾರ ಎಲ್ಲ ಹಾಕ್ಕೊಂಡು ಬರೋದು ಇದೆಲ್ಲ ಇತ್ತು. ನಾನು ನರ್ಸ್ ಹತ್ರ ಹೇಳಿದೆ, ನೀವು ಯಾರದೇ ಕೈಗೆ ಬ್ಯಾಂಡೇಜ್ ಮಾಡುವಾಗ, ಕಿವಿಗೆ ಬ್ಯಾಂಡೇಜ್, ಒಂದು ಬಂಗಾರ ನೀವು ಮುಟ್ಟಬಾರ್ದು, ನನ್ನ ಕೈಯಲ್ಲಿ ಕೊಡಬೇಕು. ನೀವು ಅವ್ರ ಹತ್ರ ಮುಂಡ ಸಾಕಿದವ್ರ ಹತ್ರ ಕೊಟ್ಟಿದ್ದೆ, ಟೊಪ್ಪಿದ್ದವ್ರ ಹತ್ರ ಕೊಟ್ಟಿದ್ದೆ ಅಂತ ಹೇಳಲಿಕ್ಕೆ ನಾ ಕೇಳಲಿಕ್ಕೆ ತಯಾರಿಲ್ಲ. ನನ್ನ ಕೈಯಲ್ಲೇ ಕೊಡಬೇಕು, ಇಲ್ಲದ್ರೆ ನೀವು ಜವಾಬ್ದಾರಿ. ಹೇಳಿದರೆ ಅಲ್ಲಿ 2-3 ರೂಮ್ ಇತ್ತು, ಅದರಲ್ಲಿ ಟ್ರೀಟ್ಮೆಂಟ್ ಮಾಡಲಿಕ್ಕೆ, ಅದರಲ್ಲಿ ಇದ್ರದ್ದು ಎಲ್ಲ ಕರ್ಕೊಂಡೋದ್ರು. ನಾನು ಅವ್ರ ಹತ್ರ ಕೊಟ್ಟಿದ್ದೇನೆ, ನಾವು ಯಾರ ಹತ್ರ ಕೇಳೋದು? ಎಲ್ಲ ನನ್ನ ಹತ್ರನೇ ಕೊಟ್ಟರು, ನಾನೇ ಇಟ್ಕೊಂಡಿದ್ದೆ. ಅವರು ಎಲ್ಲ ಅವ್ರ ಮನೆಯವರು ಫೋನ್ ಮಾಡಿದಾಗ ಎಲ್ಲ ಬರುವಾಗ ಒಂದು 4-5 ಗಂಟೆ ಆಗಿದೆ. ನಿಮ್ಮ ಬಂಗಾರ ಒಂದು ಹೆಂಗಸರದ್ದು ಇಲ್ಲಿ ಪೆಟ್ಟಾಗಿತ್ತು, ಅದು ಅವರು ಇದು ಕಟ್ ಮಾಡಬೇಕಾಗಿತ್ತು. ಅವ ಅಮ್ಮ ಹೇಳ್ತಾ ಇಲ್ಲ, ನಾನು ಕೇಳ್ಕೊಂಡು ಬಂದದ್ದು, ಕಟ್ ಮಾಡಿದ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲ ಕೊಟ್ಟಿದೆ. ಯಾರು ಇಷ್ಟವರೆಗೆ ನನಗೆ ಗೊತ್ತಿದ್ದಂಗೆ, ಈಗ ನಾನು ಆವಾಗಾದರೂ, ಈಗ ನೀವು ಟಿ ವಿಯಲ್ಲಿ ಮಾತಾಡುವಾಗ, ಪತ್ರಿಕೆಯಲ್ಲಿ ಮಾತಾಡುವಾಗ ಎಲ್ಲ ನೋಡ್ತಾರಲ್ಲ, ನನಗೆ ಗೊತ್ತಿದ್ದಂಗೆ ಯಾರ್ದು ಏನೇ ಕಂಪ್ಲೇಂಟ್ ಬರಲಿಲ್ಲ. ಯಾರಾದರೂ ಕಂಪ್ಲೇಂಟ್ ನೀವು ಕದ್ದಿದ್ದೀರಿ, ಮಾಡಿದ್ದೀರಿ, ನಮ್ಮ ಒಡ ಇಲ್ಲದಾಗಿದೆ ಅಂತ ಹೇಳುವವರು ಈಗಲೂ ಇದ್ದರೆ ಕೂಡ ನಾನು ಅದನ್ನು ಕೇಳಲಿಕ್ಕೆ ತಯಾರಿದ್ದೆ. ಯಾರ ಮಟ್ಟಿಗೆ ನಮ್ಮಟ್ಟಿಗೆ ಅಂತ ಕೆಲಸಗಾರರು. ನಂತರ ಇಷ್ಟು ಬಂತ ಒಬ್ಬ ಇದ್ದ, ಅವನು ಕೊರೋನಾದಲ್ಲಿ ತೀರೋದ. ನಾನು ನನ್ನ ಮನೆಯಿಂದ ಒಂದು 500 ಫೀಟ್ ದೂರ ಅವನ ಮನೆ. ನಾನು ಯಾರಾದರೂ ನನ್ನ ಹತ್ರ ಬಂದು ಅಲ್ಲಿಂದ ಬಂದು ಹೇಳಬೇಕು, ಆವಾಗ ಫೋನು ಮೊಬೈಲ್ ಏನು ಇಲ್ಲಲ್ಲ. ನಾನು ಇವನಿಗೆ ಒಂದು ಕೂ ಆಗಿದ್ರೆ ಸಾಕು, ಅವನೊಂದು ಟಾರ್ಚ್ ಒಂದು ಕತ್ತಿ ಹಿಡ್ಕೊಂಡು 5 ನಿಮಿಷದಲ್ಲಿ ರೆಡಿ ಇರ್ತಾನೆ ನನ್ನ ಬಂದು. ನಾವು ಇಬ್ಬರು ಹೋಗೋದು. ಒಂದು ದಿವಸ ಒಂದು ಬಸ್, ಬಳ್ಳಾರಿಯಿಂದ ಬಿದ್ದ ಬಸ್ಸಲ್ಲಿ, ಆವಾಗ ಈ ರೀಲ್ದು ಇದಿದ್ದದು, ಕ್ಯಾಸೆಟ್ ರೀಲ್ ಬರುವಾಗ ಅವನೊಂದು ಕೈಯಲ್ಲಿ ಉಂಟು ಜೋಬಲ್ಲಿ, ಇದರಿಂದ ಹೇಳಿದೆ, ಹಿಂಗೆ ಕಾಣ್ತಾ ಇತ್ತು. ಅದರಲ್ಲಿ ಹೋಗಿ ಮೊದಲು ಅಲ್ಲಿ ಹಾಕಿ ಬಾ. ಅವ್ರು ಯಾರಾದರೂ ಸತ್ತವರ ಕ್ಯಾಸೆಟಲ್ಲಿ ಕೂತಿದ್ರೆ ನಾಳೆ ನಮ್ಮ ಮನೆಗೆ ಬರ್ತಾರೆ, ಬೇಡ ಅಂತೇಳಿ ಅವನು ವಾಪಸ್ ಕಳಿಸಿ ಹಾಕಿ ಬಂದಿದ್ದೇನೆ. ಯಾವುದು ನನ್ನ ಮನಸ್ಸಾಕ್ಷಿಗೆ ಸಂಬಂಧಪಟ್ಟು ನಾನು ಏನೋ 5 ಪೈಸೆ ಯಾರು ಮುಟ್ಟಲಿಲ್ಲ, ನಮಗೆ ಗೊತ್ತಿಲ್ಲ. ಮತ್ತು ಯಾರಾದರೂ ಹೇಳಿದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅಂಥದ್ದು ಸರಿಯಾದ ಪ್ರೂಫ್ ಕೊಟ್ಟರೆ ಸ್ವಲ್ಪ ಜನ ಹೇಳ್ತಾರೆ. ಅವರೆಲ್ಲ ಗಾಡಿಯಲ್ಲಿ ಹಣ ಬಂಗಾರ ಎಲ್ಲ ಸಿಕ್ಕೋದಕ್ಕೆ ಯಾವತ್ತೂ ಹೋಗಿದ್ದವರು, ಸುಮ್ಮನೆ ಹೋಗಿದ್ದಾರಲ್ಲ. 50 ಅವರಿಗೆ ಗವರ್ಮೆಂಟ್ ರಾಜ್ಯ ಪ್ರಶಸ್ತಿ ಕೊಟ್ಟಿದೆ, ಅದು ಮಾಡಿದ್ದು ಸಾಕಾಗದೆ ಅವರು ಕೊಟ್ಟಿದ್ದಾರೆ ಅಂತ ಕೇಳುವವರು ಇದ್ದಾರೆ. ನನ್ನಿಂದ ಕೈಯಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇನ್ನೊಬ್ಬ ಮಾಡೋದನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಏನು ಮಾಡಲಿಕ್ಕೆ ಆಗುತ್ತೆ? ಏನು ಮಾಡಲಿಕ್ಕೆ ಆಗೋದಿಲ್ಲ.
ಏನು ಫಸ್ಟಿಗೆಲ್ಲ ನಾವೇ ಹೆದರ್ತಾ ಇದ್ದದ್ದು, ಪೊಲೀಸ್ನವ್ರು ಬಂದು ನಮ್ಮ ಹತ್ರ ಕ್ವಶನ್ ಮಾಡ್ಬೋದು ಅಂತೇಳಿ. ಈ ರೋಡ್ ಬ್ಲಾಕ್ ಆದವಾಗ ಅವ್ರು ಬರಲಿಕ್ಕೆ 2 ಗಂಟೆ ಟೈಮ್ ಆಗುವಾಗ ನಾನು ಅರ್ಧ ಗಂಟೆಯಲ್ಲಿ ಕ್ಲಿಯರ್ ಮಾಡುವಾಗ 1-2 ಸಲ ಯಾರಾದರೂ ತಕರಾರು ಮಾಡಿದರೆ ನಾನು ಅಲ್ಲಿ ಸೇರಿದವ್ರ ಹತ್ರನೇ ಹೇಳ್ತಾ ಇದ್ದೆ, ಪೊಲೀಸ್ನವ್ರು ಬಂದರೆ ಬರ್ತಾರೆ, ನೀವೇ ಅಲ್ಲಿ ಸೈಡ್ ಇಟ್ಟು ಹೋಗಿ ಅಂತೇಳಿ. ಹಸನಬರು ಮಾಡಿದ್ದಾರೆ ಅಥವಾ ಇನ್ನೊಬ್ಬರು ಮಾಡಿದ್ದಾರೆ ಅಂತ ಹೆಸರು ಬರೋದು ಬೇಡ, ನೀವೇ ಎಲ್ಲ ಸೇರಿ ತಲ್ಲಿ ಸೈಡಿಗೆ ಇಡಿ, ನೀವು ಹೋಗಿ ಮತ್ತೆ ಅವ್ರು ಬಂದು ಮಾಡಿಕೊಳ್ಳಿ ಅಂತ. ಮತ್ತೆ ಪೊಲೀಸ್ನವರು ಹೇಳಲಿಕ್ಕೆ ಶುರು ಮಾಡಿದರು, ಒಂದು ಹಳದಿ ಕಲರ್ ಚಾಕ್ ಕೊಟ್ಟು 4 ಟೈರ್ಗೆ ಇದು ಮಾರ್ಕ್ ಮಾಡಿ ಗಾಡಿ ತಲ್ಲಿ ಸೈಡ್ ಇಡಿ, ನಾವು ಬಂದು ಅದನ್ನು ಮಾರ್ಕ್ ಮಾಡ್ಕೊಳ್ತೇವೆ ಅಂತ. ಮತ್ತೆಲ್ಲ ಸಹಾಯನೇ ಮಾಡಿದೆ. ಮತ್ತು ಅವರಿಗೆ ಅಲ್ಲಿ ಯಾರು ಇರೋದಿಲ್ಲ, ಮಾಜರಿಗೆ ದಸ್ಕತ್ ಕೇಳ್ತೇವೆ, ಹಾಕ್ತೇವೆ, ಇದಕ್ಕೆ ಸಾಕ್ಷಿ ಹಾಕ್ತೇವೆ. ಒಂದು 4 ಸಲ ಪೊಲೀಸ್ ಸ್ಟೇಷನ್ ಹೋಗಬೇಕಾಗುತ್ತೆ. ಪೊಲೀಸ್ನವ್ರು ಮಾತ್ರ ನಮ್ಮನ್ನು ಭಾರಿ ವಿಶ್ವಾಸದಲ್ಲಿ ಪ್ರೀತಿಯಲ್ಲಿ ನೋಡ್ತಾ ಇದ್ರು. ಆವಾಗ ಇದ್ದ ಎಲ್ಲ ಸರ್ಕಲ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ಗಳ ಈಗಲೂ ಕೂಡ ರಿಟೈರ್ಡ್ ಆದವರಿದ್ದಾರೆ, ಬ್ಯಾಂಗ್ಳೂರಲ್ಲಿದ್ದಾರೆ. ತಹಸೀಲ್ದಾರ್ ಇದ್ರು ಒಬ್ಬರು 91ನಲ್ಲಿ ಚೆನ್ನಗಂಗಪ್ಪ ಅಂತೇಳಿ, ಅವರು ಕೂಡ ಈಗಲೂ ಫೋನ್ ಮಾಡ್ತಾ ಇದ್ದಾರೆ. ಭಾರಿ ಅನ್ಯೋನ್ಯತೆಯಲ್ಲಿ ಏನೋ ಒಂದು ತೊಂದರೆ, ಒಂದು ನ್ಯಾಯಪಡಿಸಿ ತೊಂದರೆ ಮಾಡಲಿಲ್ಲ ಅವ್ರು ನಮಗೆ. 15 ವರ್ಷಕ್ಕೆ ಹಿಂದೆ ಒಬ್ಬ ಬ್ಯಾಂಗ್ಳೂರಿಂದ ಈ ಗೂಡ್ಸ್ ಲಾರಿಯಲ್ಲಿ ಧರ್ಮಸ್ಥಳಕ್ಕೆ ಲೋಡ್ ಮಾಡಿದೆ ಅಂತ ಎಲ್ಲ ಶೋಷನ್ ಲೋಡ್ ಮಾಡಿಕೊಂಡು ಅದು ಕಮ್ಮಿ ಲೋಡ್ ಇತ್ತಂತೆ. ಮನೆಯವರನ್ನು ಹೇಳಿದ್ರೆ ನಾನು ಧರ್ಮಸ್ಥಳ ಹೋಗ್ತೇನೆ, ತುಮಕೂರು ಅವ್ರ ಮನೆ ಎಲ್ಲರನ್ನು ಹತ್ತಿಸ್ಕೊಂಡು ಬಂದ. ತಂದೆ ತಾಯಿ ಮೇಲೆ ಮಲಗಿದ್ದಾರೆ, ಮಕ್ಕಳು ಸ್ವಲ್ಪ ಕಡೆ, ಇವರು ಒಳಗಿದ್ದರು. ಚಾರ್ಮಾಡಿ ಘಾಟಿ 5ನೇ ಟರ್ನಲ್ಲಿ ಬಂದು ಗಾಡಿ ಕೆಳಗೆ ಹೋಗಿ ಒಂದು ಪಲ್ಟಿ. ಆವಾಗ ಅಲ್ಲಿ ಒಬ್ಬ ಹೋಗೋ ಲಾರಿಯನ್ನು ನೋಡಿ ಫೋನ್ ಮಾಡಿದ. ನಾವೊಂದು 2 ಜನ ಬಂದು ಇವರನ್ನೆಲ್ಲ ಮೇಲೆ ತೆಗೆದು ಈ ಲೋಡನ್ನೆಲ್ಲ ಕಿತ್ತಿ ಬಿಸಾಡಿ ಈ ಗಾಡಿ ನೆಟ್ಟಗೆ ಮಾಡಿ ಈ ತಂದೆ ತಾಯಿಯನ್ನಿಬ್ಬರನ್ನು ನೋಡುವಾಗ ಕೈ ಹಿಡಿದು ಅದರ ಅಡಿಯಲ್ಲಿ ತೀರೋಗಿದ್ದಾರೆ. ಸತ್ಯವಾಗಲೂ ಯಾರಿಗೂ ಅಂಥದ್ದು ಬಗೆಬಾರದಂತೆ ದಮ್ಮಗಟ್ಟಿ ಸತ್ತೋಗಿದೆ. ಅದು ಫೋಟೋ ಅವರು ಇವರು ಬರ್ತಾ ಇದ್ರು, ಯಾವತ್ತು ಮೊನ್ನೆ ಒಂದು 6 ತಿಂಗಳಿಂದ ಒಂದು ಸಲ ಬಂದು ಮಾತಾಡಿಸ್ಕೊಂಡು ಹೋದರು. ಆದರೆ ಅದು ಭಾಳ ದೊಡ್ಡ ಘಟನೆ. ಈ ಹುಡುಗರು ಯಾರು ತೀರೋಗಿಲ್ಲ, ಎಲ್ಲರಿಗೂ ಪೆಟ್ಟಾಗಿದೆ. ಆ ತಾಯಿ ತಂದೆ ಇಬ್ಬರು, ಈ ಮಕ್ಕಳೆಲ್ಲ ಇರುವಾಗ ತೀರೋಗಿದ್ದಾರೆ. ಅದು ಅಂಥ ಘಟನೆ ಇಲ್ಲ. ಒಂದು. ಎರಡನೇದಾಗಿ ಅಣ್ಣಪ್ಪ ದೇವಸ್ಥಾನದ ಹತ್ರ ಉಜಿರೆ ಅನುಗ್ರಹ ಸ್ಕೂಲಿಗೆ ಬರುವವ್ರ ಮಕ್ಕಳು ಬಸ್ ಕಾದು ಸಿಗಲಿಲ್ಲ ಅಂತೇಳಿ ಒಬ್ಬವನ ಗೌರ್ಮೆಂಟ್ ಬಸ್ ಡ್ರೈವರ್ ಮಗು ಇತ್ತು ಒಂದು, ಅವನು ಈ ಲಾರಿಯಲ್ಲಿ ಹತ್ತಿಸಿ ಕಳಿಸಿದ. ಈ ಲಾರಿ ಅಣ್ಣಪ್ಪ ದೇವಸ್ಥಾನದಲ್ಲಿ ಕಾಣ್ತಾ ಇದೆ, ಇಷ್ಟು ದೂರದಲ್ಲಿ ಲಾರಿ ಹೊಂಡಕ್ಕೆ ಹೊರಲಿತ್ತು, 110 ಫೀಟ್ ಹೊಂಡಕ್ಕೆ. ಈ ಮೂಟೆ ಎಲ್ಲ ಅಡಿ ಮೇಲೆ ಹಾಕಿ ಎಲ್ಲ ಈ 3 ಮಕ್ಕಳು ತೀರೋದ್ರಿಂದ. ಈ ಮಕ್ಕಳ ಹೆಣ ಅಡಿಯಿಂದೆಲ್ಲ ತೆಗೆಯುವಾಗ ಮೂಟೆ ಎಲ್ಲ ಅಡಿ. ನಾ ಇಲ್ಲಿಂದ ಅಲ್ಲಿಗೆ 15 ಕಿಲೋಮೀಟ್ರ್ ಆಗುತ್ತೆ. ಹೆಂಗೆ ಹೋಗಿದ್ದೇನೆ, ಎಷ್ಟು ಬೇಗ ಹೋಗಿದ್ದೆ ಅದು ನನಗೆ ಗೊತ್ತಿಲ್ಲ. ನಾವೆಲ್ಲ ಹಿಡಿದು ಎಲ್ಲ ತೆಗೆದು ಮತ್ತೆ ಅಷ್ಟೊಬ್ಬ ಕಂಡಕ್ಟರ್ ಕೈಕಾಲು ಹೊಡಿತಾ ಇದ್ದ, ಅವನನ್ನು ಮೇಲೆ ಹಾಕಿ ಮೂಡಿಗೆರೆ ಆಸ್ಪತ್ರೆ ತಗೊಂಡೋಗಿ ಅಲ್ಲಿ ಆಗಲ್ಲ ಅಂತ ಮಂಗಳೂರು ತಗೊಂಡು ಅವನು ಹೊಡಿದ. ಈ 3 ಮಕ್ಕಳು ತೀರ್ಕೊಂಡಿದ್ದೆ. ಆ ಹೆಣ ಎಲ್ಲ ಎತ್ತಲಿಕೊಂಡ್ರಲ್ಲ, ಅಷ್ಟು ನೋವಾಗುತ್ತೆ ಅಂತ ಹೇಳಿದರೆ ಅದು ಯಾರಿಗೂ ಅಂಥದ್ದು ಬಗೆಯೋದು ಬೇಡ. ಮಕ್ಕಳನ್ನ ಎತ್ತುವುದು, ನಮ್ಮನ್ನು ಬೇಕಾದರೆ ಮಕ್ಕಳು ಎತ್ತಲಿ, ನಾವು ಮಕ್ಕಳನ್ನ ಎತ್ತುವಂಥ ವ್ಯವಸ್ಥೆ ಸಿಕ್ಕೋದು ಬೇಡ ಅಂತೇಳಿ ನನ್ನೊಂದು ಅನಿಸಿಕೆ. ರೋಡ್ ಬ್ಲಾಕ್ ಆಗಿದೆ, ಅಲ್ಲಿ ಹಿಂಗೆ ಆಗಿದೆ, ಆ್ಯಕ್ಸಿಡೆಂಟ್ ಬಂದೇ ಹೇಳುದು. ಈ 2 ಗಂಟೆ ರಾತ್ರಿ ಈ ಟ್ರಕ್ ಬಿದ್ದವಾಗಲೂ ಬಂದೇ ಹೇಳಿದ್ದು, ಈ ಬಸ್ ಬಂದು ಬಿದ್ದವಾಗಲೂ ಬಂದೇ ಹೇಳುದು. ಅಷ್ಟೊತ್ತು ಅವರು ಅಲ್ಲಿ ಅವರು ಹೊಂಡದಲ್ಲಿರ್ತಾರೆ, ಎಲ್ಲಿದ್ದೇವೆ ಏನಿದ್ದೇವೆ ಅವ್ರಿಗೂ ಗೊತ್ತಾಗೋದಿಲ್ಲ. ಅಲ್ಲಲ್ಲ, ನಮ್ಮ ಜಾಗದಿಂದ ಕೊಟ್ಟಿಗೆರೆಗೆ 24 ಕಿಲೋಮೀಟ್ರ್. ಇದು ವಿಷಯ ನಮ್ಮ ಹತ್ರ ಬಂದು ಯಾಕೆ ಹೇಳ್ತಾರೆ ಅಂತೇಳಿ, ಏನಾದರೂ ನಾವು ಓಡ್ತೇವೆ ಅಂತೇಳಿ ಹಾಗೆ ಇತ್ತಲ್ಲ. ಮತ್ತು ಕೊಟ್ಟಿಗೆರದಲ್ಲಿ ಯಾರೋ ನೆನಪಿಸಿ ಹೇಳೋದು, ಯಾರ ಹತ್ರ ಹೇಳೋದು ಅಂತ ಗೊತ್ತಿರೋದಿಲ್ಲ. ಬಂದು ಹೇಳ್ತಾರೆ, ಬಂದು ಹೋಗ್ಲಿಕ್ಕೆ ಒಂದು ಅರ್ಧ ಗಂಟೆ ಆಗುತ್ತೆ. ಆದರೆ ಜಾಸ್ತಿ ಆ್ಯಕ್ಸಿಡೆಂಟ್ ಆಗೋದು ನಮ್ಮಿಂದ ಒಂದು 10-12 ಕಿಲೋಮೀಟ್ರ್ ಮೇಲೆವರೆಗೆ ಮಾತ್ರ. ಅದು ನಮ್ಮ ಏರಿಯಾ. ಮತ್ತು ಅದು ಬಣ್ಕಲ್ ಏರಿಯಾ. ಅದು ಬಣ್ಕಲ್ ಏರಿಯಾದಲ್ಲಿ ಹೋಗಿ ನಾವು ಮಾಡಿದ್ದೇವೆ. ಅದು ಒಂದೆರಡು ಆ್ಯಕ್ಸಿಡೆಂಟನ್ನು ಹೊಸಕೇರಪ್ಪ ಅಂತ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಇದ್ದರು ಬಣ್ಕಲ್ ಪೊಲೀಸ್ ಸ್ಟೇಷನ್ 2013ರಲ್ಲಿ. ಒಂದು ಬೈಕಲ್ಲಿ ಬರೋ ಇಬ್ಬರನ್ನು ಒಬ್ಬ ಟೆಂಪೋದವನು ಹುಡ್ಕೊಂಡು ಹೋದ, ಸಿಕ್ಕಲಿಲ್ಲ. ಅದನ್ನು ನಾವು ಪತ್ತೆ ಮಾಡಿ ಹಿಡಿದಿದ್ದು, ಅವರು ಸತ್ತೋಗಿದ್ದೆಲ್ಲ. ಅದಕ್ಕೆ ಅವರು ಸ್ವಾತಂತ್ರ್ಯ ಆಗೋಷ್ಟು 15 ದಿವಸ ನನ್ನನ್ನು ಬಣ್ಕಲ್ ಪೊಲೀಸ್ ಸ್ಟೇಷನ್ಗೆ ಕರೆಸಿ ನನ್ನ ಹತ್ರ ಫ್ಲ್ಯಾಗ್ ಹೋಸ್ಟ್ ಮಾಡಿಸಿ ನನ್ನನ್ನು ಎಲ್ಲ ಪೊಲೀಸ್ನವ್ರು ರೌಂಡಲ್ಲಿ ಕೊಟ್ಟು ಒಂದು ಸನ್ಮಾನ ಮಾಡಿ ಬಿಟ್ಟಿದ್ದಾರೆ. ಇಂಥ ಕೆಲಸ ಯಾವತ್ತೂ ಮಾಡ್ತಾಯಿರಿ, ನಮ್ಮಿಂದ ಏನು ಬೇಕು ಏನಾದರೂ ಉಪಕಾರ ನಾವು ಮಾಡ್ತೇವೆ ಅಂತೇಳಿ ಎಲ್ಲರೂ ಅಭಿನಂದಿಸಿದಲ್ಲದು ಯಾರು ಒಂದೇ ಒಂದು ವ್ಯವಸ್ಥೆ ನಮಗೆ ಇವತ್ತವರೆಗೆ ಅಂತ ಹೇಳಿಲ್ಲ. ಹೇಳಿದ್ರೆ ಪರವಾಗಿಲ್ಲ, ಒಬ್ಬರನ್ನು ಉಳಿಸಿದ್ದೇವಲ್ಲ ಅಂತ ಹೇಳೋ ಒಂದು ಸಂತೋಷ ಬರುತ್ತೆ ಅಲ್ಲ. 4 ದಿವಸ ಇರುತ್ತೆ ಮತ್ತೆ ಹೋಗುತ್ತೆ. ಪ್ರೀತಿ ಬಂತಂದ್ರೆ ನಾನು ಕಲಿಯೋದು ನನ್ನದೊಂದು ಮಾತಂತ ಏನಂತೇಳಿ, ಮಕ್ಕಳಿಗೆ ಸ್ಕೂಲಿಗೆ ಕಲಿಸುವಾಗ ನೀವೇನು ಕಲೀಲಿಲ್ಲಲ್ಲ, ಇಷ್ಟು ಮಾಡಿದ್ದೀರಲ್ಲ ನೀವು, ನಾವು ಯಾಕೆ ನಮ್ಮ ಮೇಲೆ ಅಷ್ಟು ಇಂಟ್ರೆಸ್ಟ್. ನಾ ಹೇಳಿದೆ, ವಿದ್ಯಾಭ್ಯಾಸ ಕಲಿತ್ರೆ ನೀನು ಆಫೀಸರ್ ಆಗಬೇಕು, ದೊಡ್ಡವನಾಗಬೇಕು, ಇಂಜಿನಿಯರ್ ಆಗಬೇಕಂತ ಹೇಳೋದಲ್ಲ. ನೀವೊಂದು SSLC ಕಲಿತ್ರೆ ಸಾಕು. ಬೆಳಗ್ಗೆ 9 ಗಂಟೆಗೆ ಒಂದು ಪೆನ್ನು ಮನೆಯಲ್ಲಿ ಆರಾಮಲ್ಲಿ ಸ್ನಾನ ಮಾಡಿ ಊಟ ಮಾಡಿ
ನಾಷ್ಟ ಎಲ್ಲ ಮಾಡಿ ಡ್ರೆಸ್ ಹಾಕ್ಕೊಂಡು 9 ಗಂಟೆಗೆ ಒಂದು ಪೆನ್ ಜೋಬಲ್ಲಿ ಹಾಕ್ಕೊಂಡು ತಾಲೂಕು ಆಫೀಸ್ ಹೊರಗೆ ಹೋಗು, ಒಂದು ಟೇಬಲ್ ಇಟ್ಕೊಂಡು 10 ಅರ್ಜಿ ಬರೆದು ಸಾಯಂಕಾಲ 500 ರೂಪಾಯಿ ನಿನ್ನ ಮನೆ ಬರ್ತದೆ. ಅದು ಏನು ಬಿಸ್ನೆಸ್ ಬೇಕು, ದುಡಿಬೇಕು, ಬಂಡವಾಳ ಬೇಕಂತಿಲ್ಲ. ಒಂದು RT ಆಫೀಸ್ ಹೊರಗೆ ಹೋಗು, 10 ಜನರು ಲಾರಿ ಅವರಿಗೆ ಸಪೋರ್ಟ್ 1000 ರೂಪಾಯಿ ಬರುತ್ತೆ. ಯಾಕೆ ದುಡಿಬೇಕಂತ ಕೇಳಿದ್ರೆ ಅದು ಮಾರಲಿಕ್ಕೆ ಆಗೋದಿಲ್ಲ, ಪಾಲಿಡ್ಲಿಕ್ಕೆ ಆಗೋದಿಲ್ಲ, ಇನ್ನೊಬ್ಬನಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ, ತಂದೆ ತಾಯಿ ಹತ್ರ ಹೊಡೆದಾಟ ಮಾಡಿ ಪಾಲು ಕೇಳಲಿಕ್ಕೂ ಆಗೋದಿಲ್ಲ. ಈ ಆಸ್ತಿ ಅಂತ ಕೆಲಸ ಮಾಡೋದಿಲ್ಲ. ಈ ವಿದ್ಯಾಭ್ಯಾಸ ಬೇಕಂತ ಹೇಳುವ ಒಂದು ಭಾವನೆಯಲ್ಲಿ ಇನ್ನೂ ನನ್ನ ದೊಡ್ಡ ಮಗನನ್ನು ಇನ್ನೂ ನಾನು ಅವನನ್ನು ಕಾಲೇಜಿಗೆ ಸೇರಿಸುವಾಗ PUC ಆಗಿ ಕಾಲೇಜಿಗೆ ಸೇರಿಸುವಾಗ ನಾನು ಹೇಳಿದೆ, ನೀ ಸೈನ್ಸ್ ತಗೋ, ಕಾಮರ್ಸ್ ತಗೊಂಡ್ಬೇಡ, ನಿನ್ನನ್ನೊಂದು ಹಸಿರು ಇಂಕಿನಲ್ಲಿ ಸಿಗ್ನೇಚರ್ ಮಾಡುವಂಥ ಒಂದು ಆಫೀಸರ್ ಮಾಡಿ ನನಗೆ ನೋಡಬೇಕಂತೇಳಿ. ಬಟ್ ಅವನು ಅದನ್ನು ಕೇಳಲಿಲ್ಲ. ಅವನು ಕಾಮರ್ಸ್ ತಗೊಂಡು MBA ಮಾಡಿದ, ಈಗ ಕೆಲಸ ಮಾಡ್ತಾ ಇದ್ದಾನೆ. ಈಗಲೂ ಪ್ರತಿಯೊಂದಕ್ಕೆ ನನ್ನ 2ನೇ ಮಗನನ್ನು ಬಿಡಲಿಲ್ಲ, ನಾನು ತಕರಾರು ಮಾಡಿ ಅವನನ್ನು ಇದು ಸೈನ್ಸ್ ತಗೊಳಿಸಿದ್ದು. ಅವನು ಬ್ಯಾಂಗ್ಳೂರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಕಲಿತು ಇಂಜಿನಿಯರ್ ಬಂದ. ಇಲ್ಲಿ ಏನಾದರೂ ಗೌರ್ಮೆಂಟ್ಗೆ ಇಲ್ಲಪ್ಪ ನಾನು ಸೌದಿ ಹೋಗ್ತೇನೆ ಅಂತ ಹೋದ. ಗಂಡ ಹೆಂಡತಿ ಅಲ್ಲಿದ್ದಾರೆ. ಈಗ 3ನೇ ಅವನನ್ನು ನಾನು ಬೇಕಂತೇಳಿ ನಮಗೆ ಹೋಟ್ಲಿದೆ ಅಲ್ಲ, ಇದು ಮುಂದುವರಿಸ್ಕೊಂಡು ಹೋಗಲಿ ಅಂತೇಳಿ 4 ವರ್ಷ ಹೋಟ್ಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಶ್ರೀನಿವಾಸ್ ಕಾಲೇಜಲ್ಲಿ ಕಳಿಸಿದೆ. ಅಲ್ಲಿಂದ ಅವನು ವಾಪಸ್ ಹೈದರಾಬಾದ್ ಹೋಗಿ 15 ದಿವಸ 6 ತಿಂಗಳು ಟ್ರೈನಿಂಗ್ ಆಗಿ ಸರ್ಟಿಫಿಕೇಟ್ ತಗೊಂಡು ಬಂದ. ಇಲ್ಲಿ ಬಂದ ಮೇಲೆ ಏನು ಹೇಳಿದ, ನನ್ನ ಹತ್ರ BSc ಸ್ಕೋರ್ಸ್ ಉಂಟು, ನಾನು ಏನು LLB ಹೋಗ್ತೇನೆ ಅಂತ. ಆಯಿತು ಮಾಡಂತ ಅದಕ್ಕೂ ಕಲಿಸಿದಾಗ LLB ಆಗಿ ಮಂಗಳೂರು ಸುಕೂರ್ ಲಾಯರ್ ಹತ್ರ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾನೆ. ವಿದ್ಯಾಭ್ಯಾಸ ಅಂತ ಹೇಳಿದರೆ ನಾನು ಯಾವತ್ತೂ ಹೇಳಿ ಈಗಲೂ ಹೇಳಲಿಕ್ಕೆ ಉಂಟು, ಎಷ್ಟೇ ಆಸ್ತಿ ಅಂತ ಹಸಿದ್ರೆ ತಂದೆಯನ್ನು ಮಕ್ಕಳು ಕೊಲ್ತಾರೆ, ಮಕ್ಕಳನ್ನು ತಂದೆ ಕೊಲ್ತಾರೆ, ಪಾಲು ಮಾಡ್ತಾರೆ. ವಿದ್ಯಾಭ್ಯಾಸ ಯಾರು ಏನು ಮಾಡಲಿಕ್ಕಾಗುತ್ತೆ? ನಮ್ಮ ಹತ್ರ ಇರುತ್ತೆ, ಏನಿಲ್ಲದ ಒಂದು ಪೆನ್ ತಗೊಂಡು ಮನೆಯಲ್ಲಿ ಗೊತ್ತು 4 ಅಕ್ಷರ ಬರೆದು ಜೀವನ ಮಾಡ್ಬೋದು. ನನ್ನ ಆಲೋಚನೆ ಅಷ್ಟು. ಒಬ್ಬ ಬೆಂಗಳೂರಲ್ಲಿ ಗಂಡ ಹೆಂಡತಿ ಕೆಲಸ ಮಾಡ್ತಾರೆ, ಒಬ್ಬ ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡ್ತಾನೆ, ಒಬ್ಬ ಈಗ ನನ್ನೊಟ್ಟಿಗೆ ಇದ್ದಾನೆ. ಇಷ್ಟವರೆಗೆ ನನ್ನೊಟ್ಟಿಗೆ ಈ ವ್ಯಾಪ್ತಿಯಲ್ಲಿ ಇದ್ದ. ಈಗ ವಾರದಲ್ಲಿ 5 ದಿವಸ ಮಂಗಳೂರಲ್ಲಿ ಇರ್ತಾನೆ, ಬಂದವನಿದ್ರೆ ಇರ್ತಾನೆ. ಮತ್ತು ಅವರೇ ಇಲ್ಲದೆ ನಾನೇನು ಕೆಲಸ ಮಾಡೋದಿಲ್ಲ ಅಂತ ಹೇಳಲಿಕ್ಕಿಲ್ಲ. ನಾನು ಎದ್ದು ಹೊರಗೆ ಕಾರ್ ಸ್ಟಾರ್ಟ್ ಮಾಡಿದ್ರೆ ಯಾರಾದ್ರೂ 4 ಜನ ಹಾಕಿ, ಯಾರಿಲ್ಲದ್ರೆ ನಾನು ಹೋಟ್ಲ್ ಕೆಲಸದವ್ರನ್ನಾದರೂ ಹತ್ತಿಸ್ಕೊಂಡು ಹೋಗ್ತೇನೆ. ಅವರು ಇಲ್ಲ ಅಂತೇಳಿ ಕೆಲಸ ಏನು ನಿಲ್ಲುವುದಿಲ್ಲ. ಮತ್ತು ನನ್ನ ಕೈಗಾಲ ನಿಂತರೆ ಮತ್ತೇನು ಹೇಳಲಿಕ್ಕೆ ಆಗೋದಿಲ್ಲ. ಹೋಟ್ಲು ಚಾರ್ ಮಾಡಿ ಅಂತೇಳಿ, ಊರು ಚಾರ್ ಮಾಡಿ, ಹೋಟ್ಲು ಚಾರ್ ಮಾಡಿ. ನಾನು ಉಜಿರೆಯಲ್ಲಿ ಹುಟ್ಟಿದವನು. ಚಾರ್ ಮಾಡಿ ಹಸನಬ ಅಂತ ಹೆಸರಾಗಿದೆ. ನಂದು ಅಕೌಂಟಿಂಗ್ ಎಲ್ಲ ಹಸನಬ ಅಂತೇಳಿ ಉಜಿರೆ ಹೆಸರಲ್ಲಿ ಸರ್ಟಿಫಿಕೇಟ್ ಅದರಲ್ಲಿ ಇರೋದು. ಆದರೆ ನನಗೆ ಎಲ್ಲ ಚಾರ್ ಮಾಡಿ ಹಸನಬ. ಮೊನ್ನೆ ಬ್ಯಾಂಗ್ಳೂರಲ್ಲಿ ಚೆಕ್ ಕೊಡುವಾಗಲೂ ಚಾರ್ ಮಾಡಿ ಹಸನಬ ಅಂತ ಚೆಕ್ ಬರೆದು ಕೊಟ್ಟಿದ್ದಾರೆ 5 ಲಕ್ಷದ. ನಾನು ಇಲ್ಲಿ ಸ್ಟೇಟ್ ಬ್ಯಾಂಕ್ ಮ್ಯಾನೇಜರಿಗೆ ಹೇಳಿದೆ, ಅವರೇ ಏನು ತಲೆಬಿಸಿ ಮಾಡಬೇಡಿ ಅಂತ. ಅವರೇ ಮನೆ ಕಾರ್ ತಗೊಂಡು ಬಂದು ಅವರೇ ಚೆಕ್ ತಗೊಂಡು ಎಂಡಸ್ಮೆಂಟ್ ಕೊಟ್ಟು ಅದರ ಅಕೌಂಟಿಗೆ ಹಾಕಿದ್ರು ಅವರೇ. ಹಾಂ, ಈಗ ಅಪಘಾತ ಕಮ್ಮಿ ಆಗುತ್ತೆ. ಯಾಕೆಂತ ಹೇಳಿದ್ರೆ ಸರ್, ಈ ದೊಡ್ಡ ಗಾಡಿಗಳನ್ನು ನಿಷೇಧ ಮಾಡಿದ್ದಾರೆ. ಚಾರ್ಮಾಡಿ ಘಾಟಿಯಲ್ಲಿ ಆವತ್ತು 3 ವರ್ಷಕ್ಕೆ ಮೊದಲು ಜರಿದ ಮೇಲೆ ದೊಡ್ಡ ಗಾಡಿಗಳಿಲ್ಲ, 6 ವೀಲ್ ಗಾಡಿಗಳು, ಸಣ್ಣ ಪುಟ್ಟ ಲಾರಿಗಳು, ಎಳ್ನೀರು ಗಾಡಿ, ಕಾರ್ಗಳು ಹೋಗುತ್ತೆ. ಜಾಸ್ತಿ ಅಪಘಾತ ಆಗೋದಿಲ್ಲ. ಎಲ್ಲಿಯಾದರೂ ಆದರೆ ಕಾರ್ಗಳು ಓವರ್ಟೇಕ್ ಮಾಡಿ ಸ್ವಲ್ಪ ವೆಹಿಕಲ್ಸ್ಗೆ ತಾಕೊಳ್ಳುತ್ತೆ ಅಲ್ಲದೆ ಗಾಡಿ ಆಕ್ಸಿಡೆಂಟ್ ಆಗಿ ಜನರಿಗೆ ತೊಂದರೆ ಆಗೋದು ಭಾಳ ಕಮ್ಮಿ. ಅದರಲ್ಲಿ ನಾನು ನಮ್ಮ ಮಕ್ಕಳ ಹತ್ರ ಸ್ವಲ್ಪ ಇವರು ಕಲ್ತ್ಲಿಕ್ಕೆ ಎದುರು ಬಂದವಾಗ ನಾನು ಹೇಳ್ತಾ ಇದ್ದೆ, ನಾವೊಂದು ಪುಸ್ತಕ ಇಟ್ಕೊಳ್ಳೋಣ, ಅಲ್ಲೇನು 2 ಗಾಡಿಗಳು ತಾಗುತ್ತೆ, ಅವ್ರಿಗೇನಾದರೂ ತಕರಾರು ಮಾಡ್ಕೊಳ್ತಾರೆ, ಅವನು ತಾಗಿದೆ. ಆವಾಗ ಯಾರಿಗೆ ನೋವಾಗಿದೆ, ಯಾರು ತಪ್ಪು ಒಪ್ಪದ ವಿಷಯ ಅಲ್ಲಿಲ್ಲ. ಯಾವ ಗಾಡಿಗೆ ಜಾಸ್ತಿ ನೋವಾಗಿದೆ, ಯಾವ ಗಾಡಿಗೆ ಕಮ್ಮಿ ನೋವಾಗಿದೆ, ಜಾಸ್ತಿ ನೋವಾಗಿದ್ದವನಿಗೆ ಕಮ್ಮಿ ನೋವಾಗಿದ್ದವನು ಸ್ವಲ್ಪ ಹಣ ಕೊಟ್ಟು ಸೆಟಲ್ಮೆಂಟ್ ಮಾಡಿಕೊಂಡು ಅಲ್ಲಿಂದ ಹೋಗಬೇಕು. ಯಾಕೆಂತ ಹೇಳಿದರೆ ಅವರಿಗೆಲ್ಲ ಬುದ್ಧಿವಾದ ಬೇಕಾದಷ್ಟು ಹೇಳ್ತಾರೆ. ಓಡುವವನಿಗೂ ಓಡಿಸುವವನಿಗೂ ಇಬ್ಬರಿಗೂ ಸುಸ್ತಾಗುತ್ತೆ. ನಿಮ್ಮ ತಪ್ಪಿದೆಯಾ ಅವ್ರ ತಪ್ಪಿದೆಯಾ ಆ ವಿಷಯ ಬೇರೆ. ಪೊಲೀಸ್ ಸ್ಟೇಷನ್ ಹೋಗಿ ಕೇಸ್ ಆಗಿದ್ದೇನೆ, ನನಗೆ 50,000 ಖರ್ಚುಂಟು. ಪೊಲೀಸ್ ಸ್ಟೇಷನ್ ಅವರು ಕೇಸ್ ಮಾಡಿ ಅಲ್ಲಿ ಏನಾದರೂ ಖರ್ಚಿದಾರಿ ಮಾಡೋದಲ್ಲದೆ ಇದು ನಾವೇ ಇನ್ಸೂರೆನ್ಸ್ ಮಾಡಿ ಖರ್ಚು ಮಾಡ್ಕೊಳ್ಬೇಕಲ್ವ. ಅಲ್ಲಿ ಯಾಕೆ 2 ದಿವಸ ಬರೋದು? ಬಳ್ಳಾರಿ ಅವರು ಎಲ್ಲಿ ಅವರು ಓವರ್ನೈಟ್ ಹೋಗ್ಲಿಕ್ಕೆ ಹೋಗ್ತಾರೆ. ಒಂದು ಬಸ್, ಮಿನಿ ಬಸ್ ಬಂದಕ್ಕೆ ಹೊಡೆದ್ರು, ಪೆಟ್ಟಾಯಿತು, ಗಾಡಿ ಹುಡಿಯಾಯಿತು, ಅವ್ರ ಕಾರು. ಇದು ಅಲ್ಲಿ ತಕರಾರು ಮಾಡ್ತಾರೆ ಅಂತ ನಾವು ಮಿನಿ ಬಸ್ ಒಂದು ತಪ್ಪು. ಮತ್ತು ನಾನು ಅವನಿಗೆ ಸ್ವಲ್ಪ ಬುದ್ಧಿವಾದಲ್ಲಿ ಅವನ ಹತ್ರ 15,000 ರೂಪಾಯಿ ಇಸ್ಕೊಂಡು ಈ ಕಾರನ್ನು ಒಂದು ವ್ಯಾನ್ ಮಾತಾಡಿ 15,000 ಬಾಡಿಗೆ ವ್ಯಾನ್ ಮಾತಾಡಿ ಈ ಕಾರನ್ನು ಇವರನ್ನು ಇದರಲ್ಲಿ ಬಗ್ಸಿ ಡೈರೆಕ್ಟ್ ಬೆಳಗಾವಿಗೆ ಕಳಿಸಿದೆ. ಯಾಕೆಂತ ಹೇಳಿದರೆ ಇಲ್ಲಿ ಅವ್ರ ಮನೆಯವರಿಗೆ ಫೋನ್ ಮಾಡೋದು, ಅವ್ರು ಇಲ್ಲಿಗೆ ಬರೋದು, ಕಾರ್ ಮಾಡ್ಕೊಂಡು ಬರೋದು ಎಲ್ಲ ಇದು ಬೇಡ, ನೀವು ಅಲ್ಲಿ ಅದೇ ಊರಿಗೆ ಹೋಗಿ ಅಂತೇಳಿ ಅಂತೆಲ್ಲ. ಈ ಆ್ಯಕ್ಸಿಡೆಂಟ್ ಆದವಾಗ ನಿಮಗೆ ಅನುಭವ ಇಲ್ಲ ಅಂತ ಹೇಳೋದಲ್ಲ, ಎಷ್ಟು ದೊಡ್ಡ ಕಲ್ತ ಅವನತ್ರ ಆವಾಗ ಒಂದು ಸಲ ನರ್ವಸ್ ಆಗ್ತಾನೆ. ಏನು ಮಾಡೋದು, ಯಾರಿಗೆ ಹೇಳೋದು, ಯಾರಿಗೆ ಫೋನ್ ಮಾಡೋದು, ಇವರನ್ನು ಆಸ್ಪತ್ರೆಗೆ ತಗೊಂಡು ಇಲ್ಲಿ ಯಾರು ಬಿಟ್ಟು ಹೋಗೋದು ಅಂತೇಳಿ. ಆ ನರ್ವಸ್ ಆಗುವಲ್ಲಿ ಸ್ವಲ್ಪ ಸಪೋರ್ಟ್ ಆದರೆ
ಒಂದು 2 ವಾರಕ್ಕೆ ಮೊದಲು ಒಂದು ಎಳ್ನೀರು ಗಾಡಿ ಒಂದು ಬಂದು ಕೆಳಗೆ ಹೊಡೆದು ಅಪ್ಸೆಟ್ ಅದು, ಇಬ್ಬರು ಪೆಟ್ಟಾಯಿತು. ನಾನೇ ಕಾರ್ ತಗೊಂಡೋದೆ 2 ಗಂಟೆ ರಾತ್ರಿಗೆ, ಆಸ್ಪತ್ರೆ ತಗೊಂಡೋಗಿ ಹಾಕಿ ವಾಪಸ್ ಇವನ ಹತ್ರ ಬಂದೆ. ಆವಾಗ ಇವನು ಗಾಡಿ ಅವಾಗ ತೆಗಿಲಿಕ್ಕೆ ಆಗೋದಿಲ್ಲ, ಇನ್ಸೂರೆನ್ಸ್ ಮಾಡಬೇಕು, ಪೊಲೀಸ್ ಬರಬೇಕು, ಎಲ್ಲ ಬರಬೇಕು. ಏನು ಮಾಡೋದು? ತಲೆಬಿಸಿ ಮಾಡಬೇಕು. ನೀನೇನು ತಲೆಬಿಸಿ ಮಾಡಬೇಡ, ನಂದು ಕಾರ್ ಇಲ್ಲಿ ಇಡ್ತೇನೆ, ನೀ ಆ ಕಾರಲ್ಲಿ ಮಲಗು, ನಾವು ಬೆಳಗ್ಗೆ ಬರ್ತೇವೆ, ನಿನಗೆ ಬೇಕಾದ ವ್ಯವಸ್ಥೆ ಮಾಡ್ತೇವೆ ಅಂತೇಳಿ ನನ್ನ ಕಾರೇ ಅಲ್ಲಿಟ್ಟು ನಾನು ಬಂದೆ. ಬೇರೆ ಕಾರ್ ಬರೋದ್ರಲ್ಲಿ ಬೆಳಗ್ಗೆ ಅವರಿಗೆಲ್ಲ ವ್ಯವಸ್ಥೆ ಅಂಥದ್ದು ಸ್ವಲ್ಪ ಸಪೋರ್ಟ್ ಮಾಡಿದರೆ ಅವರ ಜೀವಮಾನದಲ್ಲಿ ಅದೊಂದು ನೆನಪಿರುತ್ತೆ ಅವರಿಗೆ. ನಮಗೆ ಸಪೋರ್ಟ್ ಮಾಡಬೇಕಂತಲ್ಲ, ಅವ್ರು ಇನ್ನೊಬ್ಬರಿಗೆ ಮಾಡಲಿ, ಅದೊಂದು ಚೈನ್ ಆಗ್ತಾ ಹೋಗಿ. ಒಂದ್ಸಲ ನನ್ನ ಹತ್ರ ಬೀಚ್ ರೋಡಲ್ಲಿ ದಿನೇಶ್ ಅವರೊಂದು ಸನ್ಮಾನ ಮಾಡಿದ ದೇವಸ್ಥಾನದಲ್ಲಿ ನನ್ನ ಹತ್ರ ಕೇಳಿದರು. ನಾನು ವಿದ್ಯಾರ್ಥಿಗಳಿಗೆ ಇದು ಹೇಳಿದ್ದೆ, ಯಾಕೆಂತ ಹೇಳಿದರೆ ನಿಮ್ಮ ತಾಯಂದಿರಿಗೆ ನಾವು ಬೇಕಾದರೆ ಹೇಳ್ತೇವೆ, ಒಂದು ದಿವಸ ನೀವು ಬರೋದು ಮನೆಗೆ ಲೇಟ್ ಆಗಿತ್ತು, ಒಂದು ಅರ್ಧ ಬಾಟ್ಲಿ ಬ್ಲಡ್ ಕೊಡಬೇಕಾಗಿತ್ತು, ಯಾರಿಗಾದರೂ ಹೆಲ್ಪ್ ಮಾಡಬೇಕಾಗಿತ್ತು, ಇದರಲ್ಲಿ ನೀವು ಏನು ತಲೆಬಿಸಿ ಮಾಡಬೇಕು ಅಂತ ಸ್ವಲ್ಪ ಹೆಣ್ಮಕ್ಳು ಕೇಳಿದರು. ಏನಂತ ಹೇಳಿದರೆ, ನಾವು 20 ವರ್ಷ ನಿದ್ದೆ ಬಿಟ್ಟು ಕಷ್ಟಪಟ್ಟು ತಲೆಬಿಸಿ ಮಾಡಿ ಓದ್ತೇವೆ. 20 ವರ್ಷ ಓದಿದ ನಂತರ ಮದುವೆ ಮಾಡಿ ನಮ್ಮನ್ನು ಕೊಟ್ಟರೆ ನಮ್ಮ ಗಂಡ ನಮ್ಮನ್ನು ಕೆಲಸಕ್ಕೆ ಹೋಗಲಿಕ್ಕೆ ಬಿಡೋದಿಲ್ಲ. ನಾವು 20 ವರ್ಷ ಓದಿದ್ದಕ್ಕೆ ಏನು ಫಲ ಅಂತೇಳಿ, ಏನು ಜವಾಬು ಬೆಳೆದವ್ರಿಗೆ? ನಾನು ಅದಕ್ಕೆ ಹೇಳಿದೆ, ನಿಮಗೆ ಓದಿಸಲೇಬೇಕು, ಕೆಲಸ ಮಾಡಲೇಬೇಕು ಅಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ಜೀವನ ಮಾಡಲಿಕ್ಕೆ ದಾರಿ ಇದ್ದರೆ ನೀವೊಂದು ಕೆಲಸ ಮಾಡಿಯಮ್ಮ, ನಿಮ್ಮ ಕೆಲಸ ಮನೆ ಕೆಲಸ ಎಲ್ಲ ಆಗಿ ಮನೆಯವ್ರನ್ನ ಬಿಟ್ಟು ಇನ್ನೊಂದು ಮಾಡಿ ಮನಸ್ಸು ಕೆಲಸ ಎಲ್ಲ ಆದಮೇಲೆ ಪಕ್ಕದಲ್ಲಿ ಯಾರಾದರೂ ಒಂದು 10 ಹುಡುಗರು SSLCಯಲ್ಲಿ ಫೈಲ್ ಆದವರಿದ್ದಾರೆ, PUCಯಲ್ಲಿ ಫೈಲ್ ಆದವರಿದ್ದಾರೆ, ತಲೆಬಿಸಿಯಲ್ಲಿ ಕೂತಿದ್ದಾರೆ, ಮನೆ ಅಂಗಳಕ್ಕೆ ಕರ್ಕೊಂಡು ಬಂದು ದಿವಸಕ್ಕೆ 1 ಗಂಟೆ ಕೂರಿಸಿ ಅವ್ರಿಗೊಂದು ಟ್ಯೂಷನ್ ಹೇಳಿ ಅವರನ್ನು 1 ವರ್ಷ ಸ್ವಲ್ಪ ಪಾಠ ಎಲ್ಲ ಕಳಿಸಿ ಅವರನ್ನು ಪಾಸ್ ಮಾಡುವ ಕೆಲಸ ಮಾಡಿ. ನೀವು ಕಲ್ತದ್ದಕ್ಕೆ ಅದೊಂದು ಸಾರ್ಥಕ ಆಗುತ್ತೆ ಅಂತ ಅಲ್ವ ವಿಷಯ? ಹಂಗೆ ಅಲ್ವಾ? ಅದು ಏನೋ ಅವರ ವಿದ್ಯಾಭ್ಯಾಸ ಯಾರಿಗೆ ಅದು ವಿತರಣೆ ಆಗಬೇಕು. ಮರದಲ್ಲಿ ಬೇಕಾದಷ್ಟು ಹಣ್ಣಿದೆ, ನಮಗೆ ತಿನ್ನಲಿಕ್ಕೆ ಆಗೋದಿಲ್ಲ, ಅದನ್ನು ಏನು ಪ್ರಯೋಜನ ಇಲ್ಲ. ನಮ್ಮ ಗುರುಗಳ ಹತ್ರ ಬೇಕಾದಷ್ಟು ವಿದ್ಯಾಭ್ಯಾಸ ಇದೆ, 10 ಜನರಿಗೆ ಸಿಕ್ಕಲಿಲ್ಲ ಅಂದರೆ ಅವ್ರು ಕಲ್ತದ್ದಕ್ಕೆ ಪ್ರಯೋಜನ ಇಲ್ಲ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.